ಚಿನ್ನ ಖರೀದಿಗೆ ಪ್ಯಾನ್ ಕಾರ್ಡ್ ಕೂತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮಲ್ಕೆ. ಎಸ್ ವೀಕ್ಷಕರೇ, ಈಗಾಗಲೇ ಚಿನ್ನ ಖರೀದಿ ಮಾಡಬೇಕಾದ್ರೆ ಪ್ಯಾನ್ ಕಾರ್ಡ್ ಕಡ್ಡಾಯ ಅನ್ನುವಂಥ ರೀತಿಯಲ್ಲಿ, ಅದರಲ್ಲೂ ಟಾರ್ಗೆಟ್ ಅನ್ನು ರೀಚ್ ಮಾಡಬೇಕು ಅಥವಾ 2 ಲಕ್ಷಕ್ಕಿಂತ ಹೆಚ್ಚು ಬಂಗಾರ ಖರೀದಿಯನ್ನು ಮಾಡಬೇಕು ಅಥವಾ 1 ಲಕ್ಷಕ್ಕಿಂತ ಹೆಚ್ಚು ಖರೀದಿ ಮಾಡಬೇಕಾದ್ರೆ ಪ್ಯಾನ್ ಕಾರ್ಡ್ ಕಡ್ಡಾಯ ಅನ್ನುವಂಥದ್ದು, ಇದು ಬಂಗಾರದ ಖರೀದಿಗೆ ಕುತ್ತಾಗ್ತದೆ ಅನ್ನುವಂಥದ್ದು ಒಂದು ಕಡೆಯಲ್ಲಿ ವರ್ತಕರಿಂದ ಬಹಳಷ್ಟು ವಿರೋಧ ವ್ಯಕ್ತಪಡಿಸಿದ್ರು, ಹೋರಾಟವನ್ನು ಮಾಡಿದ್ರು. 8 ದಿವಸಗಳ ಕಾಲ ಒಂದು ಧರಣಿಯನ್ನು ಮಾಡಿದ್ರು. ಅಂಗಡಿಗಳನ್ನು ಮುಚ್ಚುವುದರ ಮೂಲಕ ಯಾವುದೇ ಒಂದು ವಹಿವಾಟು ಮಾಡದೆ ಬಹಳಷ್ಟು ಕೋಟ್ಯಾಂತರ ದೇಶಕ್ಕೆ ನಷ್ಟ ಆಗಿದೆ ಇದರಿಂದ. ಈ ಬಗ್ಗೆ ಏನೆಲ್ಲ ವಿಚಾರಗಳು, ಯಾಕೋಸ್ಕರ ಈ ಎಲ್ಲ ಪ್ಯಾನ್ ಕಾರ್ಡ್ ಅನ್ನುವಂಥದ್ದು ಕಡ್ಡಾಯ ಮಾಡಿದ್ರೆ ಏನು ಲಾಭ, ಯಾರಿಗೆ ನಷ್ಟ ಅನ್ನುವಂಥದ್ರ ಬಗ್ಗೆ ಮಾತಾಡಬೇಕು. ಎಸ್, ನಮ್ಮ ಜೊತೆ ವಿಶೇಷವಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದಾರೆ ರೊಟೇರಿಯನ್ ಡಾಕ್ಟರ್ ಮಂಜುನಾಥ್ ರೇವಂಕರ್ ಅವರು ನಮ್ಮ ಜೊತೆಯಲ್ಲೇ ಭಾಗವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ. ನಮಸ್ತೆ. ನಮಸ್ಕಾರ ಸರ್. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಮಾತಾಡುವಂಥದ್ದು ಚಿನ್ನ ಖರೀದಿಗೆ ಪ್ಯಾನ್ ಕಾರ್ಡ್ ಕುತ್ತು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಬಿಂಬಿತ ಆಗ್ತಾ ಇದೆ. ನಿಜವಾಗಿ ಪ್ಯಾನ್ ಕಾರ್ಡ್ ಅನ್ನುವಂಥದ್ದು ಯಾಕೆ ಚಿನ್ನ ಖರೀದಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ರ ಬಗ್ಗೆ ಮಾತಾಡುವ. ಎಸ್, ಈಗಾಗಲೇ ಮೊದಲನೇದಾಗಿ ಮಾತಾಡ್ತಾ ಪ್ಯಾನ್ ಕಾರ್ಡ್ ಅನ್ನುವಂಥದ್ದು ಚಿನ್ನ ಖರೀದಿಗೆ ಬಹಳಷ್ಟು ಕುತ್ತು ಅನ್ನುವಂಥದ್ರ ಬಗ್ಗೆ ನಾವು ಟೈಟ್ಲ್ ಇಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಕುತ್ತ ಆಗ್ತದ ಅನ್ನುವಂಥದ್ದು. ಪ್ಯಾನ್ ಕಾರ್ಡ್ ಬಗ್ಗೆ ಆ್ಯಕ್ಚುಲಿ ಎಲ್ಲರೂ ಪ್ಯಾನ್ ಕಾರ್ಡ್ ಮಾಡಲೇಬೇಕು. ಈ ದೇಶದ ಪ್ರಜೆ ಆದಮೇಲೆ ಪ್ಯಾನ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್. ಆದರೆ ಅದರಲ್ಲಿ ಕೆಲವೊಂದು ಲೋಪದೋಷಗಳು ಇದೆ. ಈಗ ಚಿನ್ನ ಖರೀದಿ ಮಾಡೋರು ಎಲ್ಲರೂ ವಿದ್ಯಾವಂತರಲ್ಲ, ಅವಿದ್ಯಾವಂತರು ಚಿನ್ನ ಖರೀದಿ ಮಾಡ್ತಾರೆ. ಇನ್ನೊಂದು ಮೂಲ ನಮಗೆ ತೊಂದರೆ ಏನಂತ ಹೇಳಿದರೆ, ಈಗ ಒಂದು ಬಡ ಹುಡುಗಿಗೆ ಒಂದು ಮದುವೆ ಮಾಡಬೇಕಾದ್ರೆ ಒಂದು 10-20 ಜನರದ್ದು ಇಂದ ಕಲೆಕ್ಷನ್ ಮಾಡಿ ಕೊನೆ ಗಳಿಗೆಯಲ್ಲಿ ನಮ್ಮ ಅಂಗಡಿಗೆ ಬಂದು ಚಿನ್ನ ಖರೀದಿಗೆ ಬರ್ತಾರೆ. ಕೊನೆ ಗಳಿಗೆಯಲ್ಲಿ ಅದು ಆಕ್ಚುಲಿ ಅವರ ಮಗಳಿಗೂ ಅಲ್ಲ, ಯಾರಿಗೂ ಅಲ್ಲ, ಪಾಪದ ಒಂದು ಬಡ ಹುಡುಗಿಗೆ ಒಂದು ಮದುವೆ ಮಾಡಬೇಕಾದ್ರೆ ಅಂಥ ಪರಿಸ್ಥಿತಿಯಲ್ಲಿದ್ದಾಗ ಒಂದು 10 ಜನರ ಹತ್ರ 5,000 ಸಾವಿರನ 10,000 ರೂಪಾಯಿನ ಕಲೆಕ್ಷನ್ ಮಾಡಿ ಚಿನ್ನ ಖರೀದಿಗೆ ಬಂದಾಗ ನಾವು ಫಸ್ಟಿಗೆ ಪ್ಯಾನ್ ಕಾರ್ಡ್ ಕೇಳೋದಿಲ್ಲ. ಫಸ್ಟ್ ಚಿನ್ನವನ್ನು ಎಲ್ಲ ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಎಲ್ಲ ಆದ ಮೇಲೆ ನಾವು ಬಿಲ್ ಮಾಡಬೇಕಾದ್ರೆ ನಾವು ಪ್ಯಾನ್ ಕಾರ್ಡ್ ಕೇಳುವಂತ ಒಂದು ವ್ಯವಸ್ಥೆ. ಆವಾಗ ಅವ್ರು ಹೇಳುದು, ನಾವು ಬಡ ಹುಡುಗಿಗೆ ಒಂದು ಮದುವೆ ಮಾಡಬೇಕಂತ ಹೇಳಿ ನಾವು ಹೊರಟಿದ್ದೇವೆ, ನಾವು ಎಲ್ಲರಿಂದ 10,000 ರೂಪಾಯಿ 5,000 ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದೇವೆ, ಅಂತ ಪರಿಸ್ಥಿತಿ ನೀವು ನಾವು ಪ್ಯಾನ್ ಕಾರ್ಡ್ ಕೇಳ್ತಾ ಇದ್ದಿರಲ್ಲ, ಯಾರ್ದು ಪ್ಯಾನ್ ಕಾರ್ಡ್ ಕೊಡಬೇಕು? ಇದು ಒಂದು ದೊಡ್ಡ ಸಮಸ್ಯೆ, ಇದೊಂದು ದೊಡ್ಡ ದುರದೃಷ್ಟಕರ. ಯಾಕಂತ ಹೇಳಿದ್ರೆ ಒಂದು ಬಡ ಹುಡುಗಿ ಮದುವೆ ಮಾಡಬೇಕಾದ್ರೆ ಎಲ್ಲರೂ 10,000 ರೂಪಾಯಿ ಕಲೆಕ್ಷನ್ ಮಾಡಿ ಮತ್ತೆ ಅವರ ಪ್ಯಾನ್ ಕಾರ್ಡ್ ಕೊಟ್ಟು ಆ 2 ಲಕ್ಷಕ್ಕೆ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಸಾಧ್ಯ ಉಂಟಾ? ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ, ನಾವು ಪ್ರಜೆಯಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಲೇಬೇಕು. ಅದರಲ್ಲಿ ಏನು ನಮ್ಮದು ತಾರತಮ್ಯ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದಾಗ ನಮ್ಮ ದೇಶ ಒಳ್ಳೇದಾಗಬೇಕು, ದೇಶ ಒಳ್ಳೇದ ನಾವು ಒಳ್ಳೇದಾಗ್ತೇವೆ. ಆದರೆ ಕೆಲವೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ. ಈ ಕಾನೂನು ಮಾಡೋರಿಗೆ ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರ್ಥ ಆಗೋದಿಲ್ಲ. ಇಲ್ಲ ನಿಜವಾದ ಜ್ಯುವೆಲರಿಯಲ್ಲಿ ಕೂತ್ಕೊಂಡು ಆ ಕೆಲಸ ಮಾಡಬೇಕಾದ ಮಾತ್ರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರ್ಥ ಆಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ಅವ್ರು ಬಂದು ಚಿನ್ನ ಎಲ್ಲ ತೆಗೆದಾದ ಮೇಲೆ ನಾವು ಪ್ಯಾನ್ ಕಾರ್ಡ್ ಅವಾಗ ಅವ್ರು ಹೇಳೋದು ಹೇಳುದು, ಸರ್ ಇಂಥ ಒಂದು ಬಡ ಹುಡುಗಿಗೆ ನಾವು ಮದುವೆ ಮಾಡ್ತಾ ಇದ್ದೇವೆ, ಇಂಥ ಪರಿಸ್ಥಿತಿಯಲ್ಲಿ ನಾವು ಎಲ್ಲರಿಂದ 10,000 5,000 ರೂಪಾಯಿ ಕಲೆಕ್ಷನ್ ಮಾಡಿ ನಿಮ್ಮಲ್ಲಿ ಚಿನ್ನಕ್ಕೆ ಬಂದಿದೆ, ನೀವೇನಾದ್ರೂ ನಮಗೆ ಸಾಲ ಕೊಡಿ ಹೊರತು ನೀವು ಪ್ಯಾನ್ ಕಾರ್ಡ್ ಕೇಳಿದ್ರೆ ನಾವು ಯಾರಿಂದ ಪ್ಯಾನ್ ಕಾರ್ಡ್ ತಗೊಳ್ಬೇಕು, ಯಾರಿಂದ ತಗೊಳ್ಬೇಕು? ಅದರಲ್ಲಿ ಇನ್ನೊಂದು ಕಾನೂನು ಮಾಡಿದ್ದಾರೆ, TDS ಡಿಡಕ್ಷನ್ ಮಾಡ್ಬೇಕಂತ. TDS ಡಿಡಕ್ಷನ್ ಮಾಡಕ್ಕೆ ಅದೊಂದು ದೊಡ್ಡ ಫಾರ್ಮೇ ಇದೆ. ಚಿನ್ನ ತೆಗೆದುಕೊಂಡು ಬಿಲ್ ಮಾಡುವಷ್ಟು ಪುರ್ಸೊತ್ತು ಅಂಗಡಿಯ ವರ್ತಕರಿಗೆ ವ್ಯವಸ್ಥಾಪನೆ. ನಾವು ಅದನ್ನ TDS ಡಿಡಕ್ಟ್ ಮಾಡಬೇಕು, ಅದು TDS ಫಾರ್ಮ್ ಫಿಲ್ಅಪ್ ಮಾಡಬೇಕು, ಅರ್ಧ ಗಂಟೆ 20 ನಿಮಿಷ ಕ್ಯೂ ಅಲ್ಲಿ ಕುತ್ಕೊಳ್ಳುವಂತ ವ್ಯವಸ್ಥೆಗಳು ಚಿನ್ನದ ಅಂಗಡಿಯಲ್ಲಿ ಆಗತ್ತೆ. ವಿದ್ಯುತ್ ಬಿಲ್ ಹೇಗೆ ಕಟ್ತೇವೆ ಹಾಗೇನೆ ಕ್ಯೂ ಅಲ್ಲಿ ನಿಲ್ಬೇಕು ಆಗತ್ತೆ. ಅಂತ ಪರಿಸ್ಥಿತಿ ಇದ್ದಾಗ ಇಂಥವೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸರ್ಕಾರದವರು ಗಮನಿಸಿ. ಯಾಕಂದ್ರೆ ಪ್ಯಾನ್ ಕಾರ್ಡ್ ಬೇಕಂತ ಅದು ಒಂದೇ ಸರಿ ನೀವು ಕಾನೂನು ಲಗಾವ್ ಮಾಡಿದ್ರೆ ಅದು ಸಾಧ್ಯವೇ ಇಲ್ಲ. ಹಂತವಾಗಿ ಇಂಥ ಪರಿಸ್ಥಿತಿ ಬಂದಾಗ ನೀವು ಏನು ಮಾಡಬೇಕು, ಅದನ್ನು ಸೊಲ್ಯೂಷನ್ ಕೊಡಿ ನಮಗೆ. ಯಾಕಂದ್ರೆ ಎಲ್ಲರ ಹತ್ರನೂ ಪ್ಯಾನ್ ಕಾರ್ಡ್ ತೆಗೆದುಕೊಳ್ತೇವೆ. ಇಂಥ ಪರಿಸ್ಥಿತಿ ಈ ಕೆಲವೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ. ನೀವು ಕಾನೂನು ಮಾಡಬೇಕಾದ್ರೆ ಅದರಲ್ಲಿ ಕೆಲವೊಂದು ಲೋಪದೋಷ ಇದ್ದೇ ಇರ್ತದೆ. ಈ ಲೋಪದೋಷಗೋಸ್ಕರ ನಾವು 18 ದಿವಸ ಬಂದ್ ಮಾಡಿದ್ದೇವೆ. ಅಲ್ಲ, 18 ದಿವಸಗಳು ಬಂದ್ ಮಾಡಿದ್ರಿ, ಅವರಿಗೇನು ಸಮಸ್ಯೆ ಆಗಿಲ್ಲ, ಅವರಿಗೇನು ನಷ್ಟ ಆಗದ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇದ್ದಾರೆ, ಏನೋ ಸ್ಪಂದಿಸಿದ್ರು? ಈಗ ಆಕ್ಚುಲಿ ಗ್ರಾಹಕರಿಗೆ ಬಹಳ ತೊಂದರೆ ಆಗಿದೆ. ಅದರಲ್ಲಿ ಸಫರ್ ಆಗಿರುವಂತದ್ದು ಜನಸಾಮಾನ್ಯ. ಕೇಂದ್ರ ಸರ್ಕಾರದ ಯಾವುದೇ ಅಥವಾ ಸಚಿವರುಗಳಿಗೆ ಆಗಿರ್ಬೋದು, ಯಾರೇ ಮಿನಿಸ್ಟರ್ಗಳಿಗೆ ತೊಂದರೆ ಆಗಿಲ್ಲ.
ಜನಗಳಿಗೆ ಮಾತ್ರ ಜನಗಳಿಗೆ ಇದು ನೋಡಿ, ಇದು ಕೊನೆಯದಾಗಿ ಹೊರೆ ಹೋಗುವುದು ಯಾರು ಗೊತ್ತಾ? ಕೇಂದ್ರ ಸರ್ಕಾರ ಯಾವುದೇ ಕಾನೂನು ಮಾಡಿದ್ರು ಸುಧಾ ಲಾಸ್ಟಿಗೆ ಹೊರೆ ಹೋಗುವುದು ನಮ್ಮ ಜನಸಾಮಾನ್ಯರಿಗೆ. ಇದು ದೊಡ್ಡ ಹೊರೆ. ಯಾಕಂದ್ರೆ ಈ ಹೊರೆಯನ್ನ ಸರಿಯಾಗಿ ತೂಗಿಸೋದು ಕೆಲಸ ನಮ್ಮ ಸರ್ಕಾರದ್ದು. ಸರ್ಕಾರ ಈ ಪ್ಯಾನ್ ಕಾರ್ಡ್ ಮಾಡಿದ ಮೇಲೆ ಸಡನ್ಲಿ ಇನ್ನೊಂದು ಕಾನೂನು ಮಾಡಿದರು, 1% ಕಸ್ಟಮ್ಸ್ ಡ್ಯೂಟಿ ಕಟ್ಟಬೇಕಂತೇಳಿ. ಕಸ್ಟಮ್ಸ್ ಡ್ಯೂಟಿಯಲ್ಲಿ ಕೆಲವೊಂದು ಲೋಪದೋಷಗಳು. ಆದರೆ ನಾನು ಸರ್ಕಾರಕ್ಕೆ ಒಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಅಂತ ಹೇಳಿದರೆ, ನೀವು ಯಾವುದೇ ಕಾನೂನು ಮಾಡಿ ನಮ್ಮ ಜ್ಯುವೆಲರಿ ಅಸೋಸಿಯೇಷನ್ ಒಂದು 5-6 ಜನನ ಕರೆದು ನಾವು ಈ ತರ ಕಾನೂನು ಮಾಡ್ತಾ ಇದ್ದೇವೆ, ಇದರಲ್ಲಿ ಏನು ಬದಲಾವಣೆ ಬೇಕು, ಏನು ಲೋಪದೋಷ ಆಗ್ತದೆ, ಇದರಿಂದ ಸರ್ಕಾರಕ್ಕೆ ಏನು ಲಾಭ ಉಂಟು, ಸರ್ಕಾರಕ್ಕೆ ಏನು ನಷ್ಟ ಉಂಟು. ಅಲ್ಲ, ಸರ್ಕಾರದ ಥಿಂಕಿಂಗ್ ಏನಂದ್ರೆ ಎಲ್ಲರೂ ಶ್ರೀಮಂತರಾಗಿ ಬಿಟ್ಟಿದ್ದಾರೆ. ಏನು ಮೋದಿ ಅವರು ಇವತ್ತು ಬಂದ ನಂತರ ಎಲ್ಲ ಶ್ರೀಮಂತರಾಗಿ ಬಿಟ್ಟಿದ್ದಾರೆ, ಆದ್ರಿಂದ 2 ಲಕ್ಷಕ್ಕಿಂತ ಟಾರ್ಗೆಟ್ ಮಾಡುವವರಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಿದೆ. ಬಡವರನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ. ಸರ್ಕಾರ ಆಕ್ಚುಲಿ ಬಡವರಿಗೆ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಅವರು ಜನರೇ ಅಲ್ಲ, ಅವರು ಮತದಾರರೇ ಅಲ್ಲ ಅಂತ ರೀತಿಯಲ್ಲಿ ಒಂದು ಸರಿ ಸರ್ಕಾರ ಬಂದ ಮೇಲೆ ಅವರು ಮಾಡಿದ್ದೇ ಕಾನೂನು. ಬಟ್ ಕಾನೂನು ಬೇಕು, ಈಗ ನೀವು ಮಾಡಿದ್ದೀರಾ, ಬ್ಲ್ಯಾಕ್ ಇದ್ದದನ್ನ ವೈಟ್ ಮಾಡ್ಲಿಕ್ಕೆ ನೀವು ಕಾನೂನು ಮಾಡಿದ್ದೀರಾ, ಇದು ಸ್ವಾಗತ. ಆದರೆ ಆ ಕಾನೂನಲ್ಲಿ ಏನು ಅಡಕು ತೊಡಕುಗಳಿದೆ, ಗ್ರಾಹಕರಿಗೆ ಏನು ತೊಂದರೆ ಆಗ್ತದೆ, ಇದ್ದಂತಹ ಅಂಗಡಿ ಮಾಲಕರಿಗೆ ಏನು ತೊಂದರೆ ಆಗ್ತದೆ, ನೀವು ಆಲೋಚನೆ ಮಾಡಿ ನಮ್ಮಂಥ ಜನರನ್ನು ನೀವು ಕರೆದು ನಮ್ಮಲ್ಲಿ ಡಿಸ್ಕಷನ್ ಮಾಡಿ, ನಾವು ನಿಮಗೆ ಕಾನೂನು ಮಾಡಬೇಡ ಅಂತ ನಾವು ಹೇಳೋದಿಲ್ಲ. ಇಂಥ ಬಡ ಒಂದು ಹುಡುಗಿಯರಿಗೆ, ಬಡ ಮಾಧ್ಯಮವರಿಗೆ ಮದುವೆ ಮಾಡಬೇಕಾದ್ರೆ ಅವರು 5 ಲಕ್ಷ 10 ಲಕ್ಷ ಚಿನ್ನ ಹಾಕುದಿಲ್ಲ, ಅದು ಸಾಲ ಮಾಡಿಕೊಂಡು ಬ್ಯಾಂಕ್ ಲೋನ್ಗಳನ್ನು ಮಾಡಿಕೊಂಡು ಒಂದು ಕಡೆಯಲ್ಲಿ ಮಾಡ್ತಾ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಈ ತರ ನೀವು ಕಾನೂನು. ಅದಕ್ಕೆ ನಾವು ನಮ್ಮ ಜ್ಯುವೆಲರಿ ಅಸೋಸಿಯೇಷನ್ ನಾವು ಒಂದು ಆಗ್ರಹ ಮಾಡಿದ್ದೇನೆಂದ್ರೆ, ನೀವು 2 ಲಕ್ಷ ಇದ್ದನ್ನು 5 ಲಕ್ಷ ಮಾಡಿ. 5 ಲಕ್ಷ ಶ್ರೀಮಂತರ ವರ್ಗದವರು ತಗೊಳ್ಬೇಕಾದ್ರೆ 5 ಲಕ್ಷ ಆಗ್ತದೆ, ಅದನ್ನು ಮಾಡಿ. ಈ ಬಡ ಒಂದು ಇದಕ್ಕೆ ವರ್ಗಕ್ಕೆ ಧಕ್ಕೆ ಬರೋದು ಬೇಡ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಆದರೆ ನಮಗೆ ಭರವಸೆ ಇದೆ ಕೇಂದ್ರ ಸರ್ಕಾರ ಮಾಡ್ತದೆ. ಯಾಕಂದ್ರೆ ಮೊನ್ನೆ 18 ದಿವಸ ನಾವು ಸ್ಟ್ರೈಕ್ ಮಾಡಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ 70,000 ಕೋಟಿ ನಷ್ಟ ಆಗಿದೆ. ಇದು ದೊಡ್ಡ ನಷ್ಟ. ಬಹಳಷ್ಟು ಶೇರ್ ಮಾರ್ಕೆಟ್ಗಳಲ್ಲಿ ಏರುಪೇರುಗಳನ್ನು ಹಾಗೆ ಆಗ್ತದೆ, ಬಹಳಷ್ಟು ಹೂಡಿಕೆದಾರರಲ್ಲಿ ಹೌದೌದು ಆಗ್ಲೇಬೇಕು. ಯಾಕಂದ್ರೆ ಯಾವುದೇ ಒಂದು ಪ್ರಜೆ ನೀವು ಒಂದು ಕಾನೂನು ತಂದಾಗ ಆ ಪ್ರಜೆ ಹತ್ರ ನೀವು ಡಿಸ್ಕಷನ್ ಮಾಡಿ ದೇಶದ ಅಭಿವೃದ್ಧಿಗೋಸ್ಕರ ಈ ಥರ ಕಾನೂನು ತಂದರೆ ಏನಾಗ್ತದೆ, ಅದರಲ್ಲಿ ಏನು ಲೋಪದೋಷಗಳಿದೆ, ಅದರ ಬಗ್ಗೆ ನೀವು ಸವಿಸ್ತಾರವಾಗಿ ಆಲೋಚನೆ ಮಾಡಿ ನೀವು ಕಾನೂನು ಮಾಡಿದ್ರಿ 18 ದಿವಸ ಬಂದಾಗ್ಲಿಕ್ಕೂ ಇಲ್ಲ. ಅದು ಯಾವ ಜನಸಾಮಾನ್ಯರು ಯಾವ ಇದರಲ್ಲಿ ಇನ್ನೊಂದು ಉಪಯೋಗ ಆಯ್ತು ಅಂತ ಅನಿಸ್ತಾ ಅಲ್ವಾ? ಯಾಕಂದ್ರೆ ಪೈಪೋಟಿಯ ಈ ಯುಗದಲ್ಲಿ ನಾನು ಖರೀದಿಯಲ್ಲಿ ಟಾರ್ಗೆಟ್ ಗಳನ್ನ ಹೆಚ್ಚು ರೀಚ್ ಮಾಡ್ಬೇಕು ಅಂತ ಪರಿಸ್ಥಿತಿಯಲ್ಲಿ ಎಲ್ಲ ಒಂದ್ ಕಡೆಯಲ್ಲಿ ಎಲ್ರು ಜ್ಯುವೆಲರಿ ಶಾಪಿನ ಒಂದು ಮಾಲಕರಾಗಿರ್ಬೋದು, ಎಲ್ರಾಗಿರ್ಬೋದು, ಒಗ್ಗಟ್ಟಿನಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಇವತ್ತೊಂದು ಅನುವು ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ ಪಾನ್ ಕಾರ್ಡ್ ನ ಒಂದು ವಿಚಾರದಲ್ಲಿ ಅನಿಸ್ತಾ ಅಲ್ವಾ? ಅನಿಸ್ತಾ ಇದೆ. ಯಾಕಂದ್ರೆ ಒಗ್ಗಟ್ಟು ಅನ್ನುವಂಥದ್ದು ಬಹಳಷ್ಟು ವಿರಾಳವಾಗಿತ್ತು. ಜ್ಯುವೆಲರಿಯಲ್ಲಿ ಬಹಳಷ್ಟು ಒಗ್ಗಟ್ಟು ಕಡಿಮೆ ಆಯ್ತು. ಈಗಿನ ದಿನಗಳಲ್ಲಿ ಸಂಘಟನೆ ಬೆಳೀತಾ ಇದೆ, ಸಂಘಟಿಕರಾಗ್ತಾ ಇದ್ದೀರಿ ಎಲ್ರು. ಈ ಒಂದು ಪ್ರತಿಭಟನೆ ನೋಡಿದ್ರಿ, ಈಗ ನೀವು ಹೇಳಿದ್ರಿ ಬಹಳಷ್ಟು ದೊಡ್ಡ ಹೊರೆ ಕೇಂದ್ರ ಸರ್ಕಾರಕ್ಕೆ ಆಯ್ತು. ಇದು ಎನಿಸಿರ್ಲಿಕ್ಕಿಲ್ಲ. ಯಾಕಂದ್ರೆ 2 ವಿಭಾಗಗಳು, ಬಹಳಷ್ಟು ಗುಂಪುಗಾರಿಕೆ ಇದೆ ಜ್ಯುವೆಲರಿ ಇದರಲ್ಲಿ. ಇಷ್ಟು ದೊಡ್ಡ ಇದಾಗ್ಲಿಕ್ಕಿಲ್ಲ, ಎಫೆಕ್ಟ್ ಆಗ್ಲಿಕ್ಕಿಲ್ಲ ಅಂತ ಒಂದು ಅನ್ಸ್ಕೊಂಡಿತ್ತು. ಅದಕ್ಕೆ ಬದಲಾವಣೆಯನ್ನ ನೀವು ತಂದ್ರಿ ಅನ್ನುವಂಥದ್ದು. ಹೌದೌದು, ಕೇಂದ್ರ ಸರ್ಕಾರ ಈಗ ಮನವರಿಕೆ ಆಗಿದೆ. ಯಾಕೆಂದರೆ ಒಂದು ಜ್ಯುವೆಲರಿ ಇವರು ಆಲ್ ಇಂಡಿಯಾ ಸ್ಟ್ರೈಕ್ ಮಾಡಬೇಕಾದ್ರೆ ಮೊನ್ನೆ ದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ 5 ಲಕ್ಷಕ್ಕಿಂತ ಜಾಸ್ತಿ ಜನ. ಯಾಕೆಂದ್ರೆ 5 ಲಕ್ಷ ಜನ ಒಂದು ಕಡೆ ಸೇರ್ಬೇಕಾದ್ರೆ ನಿಜವಾದ ಒಂದು ಪ್ರಾಬ್ಲಮ್ ಇದ್ದಗೋಸ್ಕರ ಸೇರು. ನಿಜವಾಗಿ ಆ ಪ್ರಾಬ್ಲಮ್ ಎಲ್ಲೋ ಇದರಲ್ಲಿ ಯಾವುದೋ ಒಂದು ಸುಳ್ಳು ಕಥೆ ಅಲ್ಲ, ಏನೂ ಅಲ್ಲ. ಒಂದು ಇಂಡಸ್ಟ್ರಿಗೆ ತೊಂದರೆ ಆಗ್ತದೆ, ಮಾಧ್ಯಮ ವರ್ಗದವರಿಗೆ ತೊಂದರೆ ಆಗ್ತದೆ, ಒಂದು ಕೆಲಸಗಾರರಿಗೆ ತೊಂದರೆ ಆಗ್ತದೆ. ಅದರಲ್ಲಿ ನೀವು ಈಗ ಕಸ್ಟಮ್ಸ್ ಡ್ಯೂಟಿ ತಂದ ತಕ್ಷಣ ನಿಮ್ಮ ಬ್ಲ್ಯಾಕ್ ಇದ್ದದನ್ನು ವೈಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದರಲ್ಲಿ ಏನು ಕಾನೂನುಗಳು ತೊಂದರೆ ಇದೆ ಅದನ್ನು ನೀವು ಅರಿತುಕೊಂಡು ಮಾಡಿದರೆ ನಿಮ್ಮ ಕಾನೂನಿಗೆ ಜ್ಯುವೆಲರಿ ಅಸೋಸಿಯೇಷನ್ ನಾನು ಸ್ವಾಗತಾರ್ಹ ಮಾಡ್ತೇನೆ. ಈಗಾಗಲೇ ನೀವು ಹೇಳಿದಂತ ರೀತಿಗಳಲ್ಲಿ ನೋಡಿದ್ರೆ ಖರೀದಿಯಲ್ಲಿ ರಿಯಾಯಿತಿಗಳು ಇರುತ್ತೆ. ಈ ಎಲ್ಲ ರಿಯಾಯಿತಿಗಳಿಗೂ ಇದರಲ್ಲಿ ಕಡಿವಾಣ ಬೀಳತ್ತಾ ಅನ್ನುವಂಥದ್ದು. ರಿಯಾಯಿತಿ ದರದಲ್ಲಿ ಮಾರಾಟ ಮಾಡೋದಕ್ಕೆ ಕಡಿವಾಣ ಬೀಳತ್ತಾ? ಇದಕ್ಕೆಲ್ಲ ಈ ಪಾನ್ ಕಾರ್ಡ್ ಅನ್ನೋ ನೋಡಿ, ನಾನು ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. 18 ದಿವಸ ನಾವು ಬಂದ್ ಮಾಡಬೇಕಾದ್ರೆ ಆಕ್ಚುಲಿ ಕೇಂದ್ರ ಸರ್ಕಾರ ಮಾಡಿದ್ದು ಗ್ರಾಹಕರಿಂದ 1% ಕಲೆಕ್ಟ್ ಮಾಡಿ ನಾವು ಕೊಡ್ಲಿಕ್ಕೆ ನಮ್ಗೆ ಏನು ತೊಂದರೆ ಇಲ್ಲ.
ಗ್ರಾಹಕರಿಗೆ ಮಾಡ್ಬೋದಿತ್ತು, ನಿಮ್ಗೇನೋ ಲಾಸ್ ಲಾಸ್ ಇಲ್ಲ. ಆದರೆ ಅದರಲ್ಲಿ ಕೆಲವೊಂದು ಲೋಪದೋಷಗಳಿದೆ. ನಾನು ಇದೇ ಕೇಂದ್ರ ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನೋಡಿ, 1,00,000ದ್ದು ಒಂದು ಡೈಮಂಡನ್ನು ನೀವು ಪರ್ಚೇಸ್ ಮಾಡಿ, ಅಮೇರಿಕದಿಂದನೋ ಇಲ್ಲ ಸಿಂಗಾಪುರದಿಂದ ಎಲ್ಲಿಂದ ನೀವು ಪರ್ಚೇಸ್ ಮಾಡಿ ನಮ್ಮ ಅಂಗಡಿ ಬಂದು ಒಂದು 5 ಗ್ರಾಮ್ ಚಿನ್ನ ಹಾಕಿ ಮಾಡಿ ಉಂಗಿರ ಮಾಡಲಿಕ್ಕೆ ಕೊಟ್ಟರೆ ಆ 5 ಗ್ರಾಮ್ ಚಿನ್ನಕ್ಕೆ 15,000 ರೂಪಾಯಿ ಆಯಿತು. ಪ್ಲಸ್ ಆ 1,15,00,000 ರೂಪಾಯಿಗೆ ಕಸ್ಟಮ್ಸ್ ಡ್ಯೂಟಿ ಕಟ್ಟೆ ಅಂತ ಹೇಳಿದ್ರು. ಇದು ದುರದೃಷ್ಟಕರ, ಇದು ದೊಡ್ಡ ದುರದೃಷ್ಟಕರ. ನಾವು ಅಂಗಡಿಯಲ್ಲಿ ಏನು ಸೇಲ್ ಮಾಡ್ತೇವೆ ಹೊಸ ಚಿನ್ನ, ಅದಕ್ಕೆ ನೀವು ಕಸ್ಟಮ್ಸ್ ಡ್ಯೂಟಿ ಹಾಕಿದರೆ ನಮ್ದೇನು ಅಭ್ಯಂತರ ಇಲ್ಲ, ಅದರಿಂದ ಏನು ತೊಂದರೆ ಆಗುದಿಲ್ಲ. ಯಾಕಂದ್ರೆ ಗ್ರಾಹಕರಿಗೆ ಹೇಳ್ಬೋದು, ನೀವು ಹೊಸ ಚಿನ್ನ ತೆಗಿತಾ ಇದ್ದೀರಾ, ನೀವು ಅದರಿಂದ ನೀವು 1% ಕಟ್ಟಬೇಕಂತ. ಅಲ್ಲ, ಇದು ರೀತಿ ನೋಡಿದ್ರೆ ಕೇಂದ್ರ ಸರ್ಕಾರ ನಾವೇ ಪರ್ಚೇಸ್ ಮಾಡಿ ನಿಮ್ಗೆ ಇಲ್ಲಿಗೆ ಪಾಸ್ ಮಾಡ್ತೀವಿ, ಕೊಡ್ತೀವಿ, ನೀವು ದುಬೈಯಿಂದ ಆಗಿರ್ಬೋದು ಹೊರ ದೇಶಗಳಿಂದ ಆಗಿರ್ಬೋದು ತರುವಂತ ಅಗತ್ಯ ಇಲ್ಲ, ಇದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನುವ ದೃಷ್ಟಿಯಿಂದ ಈ ಯೋಜನೆಯನ್ನು ಮಾಡಿದ. ಈ ಒಂದು ಇದು ನೋಡಿ, ಇದು ನಮ್ಮ ಇಂಡಿಯಾ ಹೇಗಿದೆ ಅಂತ ಹೇಳಿದ್ರೆ ಒಂದು ಚಿನ್ನದ ಪ್ರೇಮಿ ದೇಶ. ಪ್ರತಿಯೊಂದು ಒಂದು ಅದರಲ್ಲೂ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಂತೂ ಬಹಳಷ್ಟು ಬಹಳಷ್ಟು ಕುಶಲಕರ್ಮಿ, ಹೌದು, ಬಹಳಷ್ಟು ಕುಶಲಕರ್ಮಿಗಳಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವವರು ಚಿನ್ನದ ವ್ಯಾಪಾರಸ್ಥರು. ಆ ಚಿನ್ನದ ವ್ಯಾಪಾರಸ್ಥರಿಗೆ ಏನಾದರೂ ತೊಂದರೆ ಬಂದರೆ ಕೇಂದ್ರ ಸರ್ಕಾರ ನಮ್ಮನ್ನು ಗಣನೆಗೆ ತೆಗೆದುಕೊಳ್ಬೇಕು. ಗಣನೆಗೆ ತೆಗೆದುಕೊಳ್ಳದೆ ನೀವು ಸುಮ್ಮನೆ ಕಾನೂನು ಮಾಡ್ಲಿಕ್ಕೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಗಣನೆಗೆ ತೆಗೆದುಕೊಂಡು ನೀವು ಕಾನೂನು ಮಾಡಿ, ನಾವು ಕಾನೂನು ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಕಾನೂನು ಮಾಡಿದ ಮೇಲೆ ಅದರಲ್ಲಿ ಏನು ಲೋಪದೋಷಗಳಿದೆ ಅದನ್ನು ನೀವು ಅರ್ಥ ಮಾಡಿಕೊಂಡು ನಮ್ಮ ಇಂಡಸ್ಟ್ರಿಗೆ ಏನು, ಯಾಕಂದರೆ ನಾವು ಎಷ್ಟು ಬಿಸ್ನೆಸ್ ಜಾಸ್ತಿ ಮಾಡ್ತೇವೆ ಅಷ್ಟು ಸರ್ಕಾರಕ್ಕೆ ಲಾಭ ಇದೆ. ಅದನ್ನು ಬ್ಲ್ಯಾಕ್ ಮನಿ, ನೀವು ಕಸ್ಟಮ್ಸ್ ಡ್ಯೂಟಿ ಪ್ಯಾನ್ ಕಾರ್ಡ್ ಕಡ್ಡಾಯ ಮಾಡಿದ ತಕ್ಷಣ ಬ್ಲ್ಯಾಕ್ ಮನಿ ವೈಟ್ ಮನಿ ಆಗೋದಿಲ್ಲ. ಈಗ ನೀವು ಆಲ್ರೆಡಿ ಒಂದು ಕಾನೂನು ತಂದಿದ್ದೀರಾ, 4 ತಿಂಗಳೊಳಗೆ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡದೇ ಇದ್ದರೆ ಕಾರಾಗೃಹ ಶಿಕ್ಷೆ ಆಗ್ತಂತೆ ಮಾಡಿದ್ದಾರೆ. ಅದು ಒಳ್ಳೆ ಕಾನೂನು. ಇಂಥವೆಲ್ಲ ಸ್ಟ್ರಿಕ್ಟ್ ಕಾನೂನು ಬರಬೇಕು. ಆದರೆ ಇಂಡಸ್ಟ್ರಿಯನ್ನು ಮುಚ್ಚುವಂತ ಕಾನೂನು ಬರಬಾರದು. ಇದು ದುರದೃಷ್ಟಕರ. ಈಗಾಗಲೇ ನೀವು ಹೇಳಿದಂತಹ ರೀತಿ ನಿಮ್ ಜೊತೆ ಮಾತಾಡ್ತೀನಿ ಈ ಚಿನ್ನದ ಬಗ್ಗೆ ಅಥವಾ ಚಿನ್ನ ಖರೀದಿ ಆಗಿರ್ಬೋದು, ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ತೆಗೆದುಕೊಳ್ಬೇಕು. ವೀಕ್ಷಕರೇ, ಈಗಾಗಲೇ ಇವರು ಹೇಳಿದಂತಹ ರೀತಿಯಲ್ಲಿ 2 ಲಕ್ಷಕ್ಕಿಂತ ಮಿತಿ ಮೀರಿದಲ್ಲಿ ಪ್ಯಾನ್ ಕಾರ್ಡ್ ಕಡ್ಡಾಯ ಅನ್ನುವಂಥದ್ದು, ಇದು ಚಿನ್ನ ಪ್ರಿಯರಿಗೆ, ಎಲ್ಲೊಂದು ಚಿನ್ನ ಖರೀದಿ ಮಾಡುವವರಿಗೆ ತೊಂದರೆ ಆಗತ್ತಾ ಅನ್ನುವಂಥದ್ರ ಬಗ್ಗೆ ಮಾತು ಮುಂದುವರಿಸ್ತೇನೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಚಿನ್ನ ಖರೀದಿಗೆ ಪಾನ್ ಕಾರ್ಡ್ ಕೊತ್ತು ಅನ್ನುವಂಥ ರೀತಿಯಲ್ಲಿ ಬಹಳಷ್ಟು ಸುದ್ದಿ ಹಬ್ಬಿರುವಂಥದ್ದು. ಈಗಾಗಲೇ ಸುದ್ದಿ ಇದು ನಿಜವಾಗ್ತಾ ಇದೆ. 2 ಲಕ್ಷಕ್ಕಿಂತ ಹೆಚ್ಚು ಖರೀದಿ ಮಾಡುವಲ್ಲಿ ಪಾನ್ ಕಾರ್ಡ್ ಕಡ್ಡಾಯ. ಅದು ಬಡವರ ಆಗಿರ್ಬೋದು, ಶ್ರೀಮಂತರ ಆಗಿರ್ಬೋದು, ಅಥವಾ BPL ಪಟ್ಟಿಯಲ್ಲಿರ್ಬೋದು, ಮತ್ತೆ ಯಾವುದೋ ಪಟ್ಟಿಯಲ್ಲಿರ್ಬೋದು. ಆದರೆ ಎಲ್ಲಾದರೂ 2 ಲಕ್ಷಕ್ಕಿಂತ ಹೆಚ್ಚಿ ಒಂದು ಬಂಗಾರ ಖರೀದಿ ಮಾಡಿದರೆ ಅಲ್ಲಿ ಪಾನ್ ಕಾರ್ಡ್ ಕಡ್ಡಾಯ ಅನ್ನುವಂಥದ್ದು. ಇದ್ರ ಬಗ್ಗೆ ಮಾತಾಡಲೇಬೇಕು. ಈಗಾಗಲೇ ನಾನು ಈ ಹಿಂದೆ ಮಾತಾಡುವಾಗ ಹೇಳಿದೆ, ಕದ್ದ ಬಂಗಾರವನ್ನು ಎಲ್ಲ ಒಂದು ಕಡೆಯಲ್ಲಿ ಮಾರಿತಾನೆ. ಯಾವುದೇ ಅಂಗಡಿಗಳಿಗಾಗಿರ್ಬೋದು, ವರ್ತಕನಿಗೆ ಮಾರಿದಾಗ ಪೊಲೀಸ್ನವರು ಬಂದು ಕೇಳುವಂಥದ್ದು ಅಥವಾ ಅಲ್ಲಿಂದ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂಥದ್ದು ಚಿನ್ನದ ವ್ಯಾಪಾರಿ. ಇದಕ್ಕೆ ಅನುಗುಣವಾಗಿ ಉಡುಪಿಯಲ್ಲಿ ನಡೆದಂತಹ ಒಂದು ಪ್ರಕರಣ ಈ ಹಿಂದೆ 1 ವರ್ಷದ ಹಿಂದೆ, ಅದಕ್ಕೂ ಬಹಳಷ್ಟು ನೀವು ವಿರೋಧ ಮಾಡಿದ್ರಿ. ಪೊಲೀಸರ ದೌರ್ಜನ್ಯ ಪ್ರತಿನಿತ್ಯ ಚಿನ್ನದ ವ್ಯಾಪಾರಿಗಳ ಮೇಲೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಇದು ದುರಂತ ಅಂತ ಅನಿಸ್ತಾ ಅಲ್ವಾ? ಇದಕ್ಕೆ ಬದಲಾವಣೆ ಹೇಗೆ ಸಾಧ್ಯ ಆಗ್ತದೆ? ಆ್ಯಕ್ಚುಲಿ ಚಿನ್ನದ ಮಾಲು ತೆಗೆದುಕೊಳ್ಳುವುದೇ ತಪ್ಪು, ಅದಕ್ಕೆ ನಮ್ಮದು ಸ್ವಾಗತಾರ್ಹ. ಆದರೆ ಒಬ್ಬ ಕಳ್ಳ ನಮ್ಮ ಅಂಗಡಿಗೆ ಬಂದಾಗ ನಾವು ಬಿಲ್ ಇಲ್ಲದೆ ಚಿನ್ನ ತೆಗೆದುಕೊಳ್ಳೋದಿಲ್ಲ. ನಾವು ಆಲ್ರೆಡಿ ಅಂಗಡಿಯಲ್ಲಿ ಹಾಕಿದ್ದೇವೆ, ಚಿನ್ನ ಖರೀದಿಗೆ ಬಿಲ್ ಬೇಕೇ ಬೇಕು. ನಾವು ಯಾವುದೇ ಒಬ್ಬರು ಜನ ಬಂದರೂ ಸುತ ಅವ್ರ ಹತ್ರ ನೀನು ಎಲ್ಲಿ ತೆಗೆದದ್ದು, ಯಾಕೆ ಮಾರೋದು, ಎಷ್ಟು ಗ್ರಾಮ್ ಚಿನ್ನ ಇದೆ, ನಾವು ತೂಕ ಮಾಡೋಕ್ಕಿಂತ ಮುಂಚಿತಾನೆ ಎಲ್ಲ ಎನ್ಕ್ವೈರಿ ಮಾಡಿ ಬಿಲ್ ಇಲ್ಲದೆ ನಾವು ಚಿನ್ನ ತೆಗೆಯೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಇಲ್ಲಿ ಕಳ್ಳತನದ ಮಾಲು ಯಾವ ರೀತಿಯಾಗಿ ನಾವು ಖರೀದಿ ಮಾಡಿದ್ದೇವೆ ಅಂತ ಹೇಳಿ ಯಾರೋ ಒಬ್ಬರು ಖರೀದಿ ಮಾಡಿದ್ರೆ ಎಲ್ಲ ಚಿನ್ನದ ಅಂಗಡಿಗಾರರು ಜವಾಬ್ದಾರ ಅಲ್ಲ. ಯಾಕಂದ್ರೆ ಮಂಗಳೂರಲ್ಲಿ ಎಲ್ಲ ಸುಸಂಸ್ಕೃತರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳ್ಳತನದ ಮಾಲ್ ತೆಗೆದುಕೊಂಡು ಜೀವನ ಸಾಗಿಸ್ಬೇಕಂತ ಯಾರೂ ಇಲ್ಲ, ನಮಗೆ ಅಗತ್ಯವೂ ಇಲ್ಲ. ಆದರೆ ನಮಗೆ ನಾವು ಚಿನ್ನ ಖರೀದಿ ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ದೇವೆ. ಹೇಗೆ ಅಂತ ಹೇಳಿದರೆ,
ಒಂದು ಚಿನ್ನ ಖರೀದಿ ಅವನ ಹತ್ರ ಬಿಲ್ ಇರುವುದಿಲ್ಲ, ಹೌದು. ಬೇಡ. ಯಾಕಂದ್ರೆ 5 ವರ್ಷ ಆಗಿರ್ತದೆ, 10 ವರ್ಷ ಆಗಿರ್ತದೆ, ಯಾರು ಬಿಲ್ ಇಟ್ಕೊಂಡಿರ್ತಾರೆ. ತೆಗ್ದಿರೋದಿಲ್ಲ. ಆದರೆ ಅವ್ರ ಪರಿಚಯ ಇಲ್ಲ, ಮತ್ತೆ ಅವ್ರ ಐಡೆಂಟಿ ಕಾರ್ಡ್ ಇಲ್ದಿದ್ರೆ ನಾವು ಚಿನ್ನ ಖರೀದಿ ಮಾಡೋದೇ ಇಲ್ಲ. ಖರೀದಿ ಮಾಡೋದು ಈಗ ಕೆಲವೊಂದು ಕಳ್ಳರು ಏನ್ ಮಾಡ್ತಾರೆ, ಕಳ್ಳರಿಗೆ ಕೆಲವೊಂದು ಟೈಮ್ ಹುಷಾರಾಗಿದ್ದಾರೆ ಎಲ್ಲ. ಅಲ್ಲ, ಈ ನೀವು ಹೇಳಿದಂತ ಎಲ್ಲಾ ಮಾಹಿತಿಗಳು ಗೊತ್ತಾದ್ರೆ ಅದಕ್ಕಿಂತ ಮೊದ್ಲೇ ಎಲ್ಲಾ ಪ್ರಿಪೇರ್ ಆಗಿ ಅಲ್ಲಿ ಬಂದಿರ್ತಾನೆ ಅವ. ಎಲ್ಲ ಪ್ರಿಪೇರ್ ಆಗಿ. ಅದು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಕಳ್ಳ ನಮ್ಮ ಯಾರ ಕಸ್ಟಮರ್ ಇದ್ದಾರೆ ಅವರ ಥ್ರೂ ಬಂದು, ನಾವು ಕಳ್ಳನ ಚಿನ್ನ ಕಡಿಮೆ ದರದಲ್ಲಿ ನಾವು ಚಿನ್ನ ತೆಗೆಯೋದಿಲ್ಲ. ನಾವು ಯಾವುದೇ ಕಳ್ಳನ, ನಮ್ಮ ಕಳ್ಳಗಂತ ಗೊತ್ತಿದೆ, ಅವನೇನು ಮಾಡ್ತಾನೆ, ನಮ್ಮ ಪರಿಚಯಸ್ಥರಿಂದ ಕಳಿಸಿ ನಾವು ಅದಕ್ಕೆ ಕರೆಕ್ಟ್ ಬೆಲೆ ಕೊಟ್ಟು ಚಿನ್ನ ತೆಗೆದುಕೊಂಡ್ರು ಈ ಥರ ನಮಗೆ ಹೆರಾಸ್ಮೆಂಟ್ ಆಗಬಾರ್ದು. ಯಾಕಂದರೆ ನಾವು ಸುಸಂಸ್ಕೃತರು, ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಮೆಂಟ್ ಮಾಡೋರು. ಅದರಲ್ಲಿ ಚಿನ್ನ ಕಳ್ತನ ಮಾಡಿ ಕಮ್ಮಿ ಅರ್ಧ ರೇಟಿಗೆ ಫ್ರೀಯಾಗಿ ನಾವು ಚಿನ್ನ ತೆಗೆದುಕೊಳ್ಳೋದಿಲ್ಲ. ನಾವು ಅದಕ್ಕೆ ಏನು ಇವತ್ತಿನ ಮಾರ್ಕೆಟಿಗೆ ಏನು ಬೆಲೆ ಇದೆ ಅದರ ಪ್ರಕಾರ ತೆಗೆದ. ಮತ್ತು ನಾವು ಓಲ್ಡ್ ಗೋಲ್ಡ್ ಪರ್ಚೇಸ್ ಮಾಡಿದ ಮೇಲೆ ನಾವು ಅವರಿಗೆ ಒಂದು ಇನ್ವಾಯ್ಸ್ ಕೊಡ್ತೇವೆ. ಓಲ್ಡ್ ಗೋಲ್ಡ್ ಪರ್ಚೇಸ್ ಅಂತ ಹೇಳಿ ಹಳೆ ಗೋಲ್ಡಿದ್ದು ಒಂದು ಇನ್ವಾಯ್ಸ್ ಕೊಡ್ತಾ ಇದ್ದೇವೆ. ಈಗ ಆ ಬಿಲ್ ಇದ್ರೆ ಮಾತ್ರ ಕಳ್ಳ ನಮಗೆ ಚಿನ್ನ ಕೊಟ್ಟಿದ್ದಾನೆ ಅಂತ ಅರ್ಥ. ಈಗ ನಾವು 10 ಗ್ರಾಮ್ ಚಿನ್ನ ತೆಗೆದ್ರೆ 100 ಗ್ರಾಮ್ ಚಿನ್ನ ತೆಗೆದಿದೆ ಅಂತ ಹೇಳಿ ಈ ಥರ ಒಂದು ಹ್ಯಾರಸ್ಮೆಂಟ್ ಆಗ್ತಿತ್ತು. ಈಗ ಸದ್ಯಕ್ಕೆ ಆ ಥರ ಆಗ್ತಾ ಇಲ್ಲ, ಯಾಕಂದ್ರೆ ಕಾನೂನು ಬದಲಾವಣೆಗಳಾಗಿದೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಸುದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಈಗ ನಮಗೆ ಮುಂಚೆ ಆಗ್ತಿತ್ತು ಸಮಸ್ಯೆಗಳು, ಎಲ್ಲೋ ಕದ್ದು ಹೋದ್ರೆ ಅದರ ಬಗ್ಗೆ ರಿಕವರಿಗೆ ಬರುವಂತದ್ದು ಜ್ಯುವೆಲ್ಲರಿ ಅಥವಾ ಜ್ಯುವೆಲ್ಲರಿ. ಈಗ ಕಾನೂನಲ್ಲಿ ಸ್ವಲ್ಪ ಸುಧಾರಣೆ ಮಾಡಿ ಯಾವುದೇ ಒಂದು ಕಳ್ಳ ಚಿನ್ನ ಕೊಟ್ಟು ಸುಧಾ ಅದ್ರ ಬಗ್ಗೆ ಕೂಲಂಕುಷ ತನಿಖೆ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಪ್ರತಿಯೊಂದು ಅಂಗಡಿಗೆ ಬರ್ತಾ ಇದ್ದಾರೆ. ಯಾಕಂದರೆ ಮೊದಲು ಈ ಥರ ಬರ್ತಿರ್ಲಿಲ್ಲ. ಸಡನ್ಲಿ ಬಂದು ನೀವು 10 ಗ್ರಾಮ್ ಚಿನ್ನ ತೆಗೆದ್ರು 100 ಗ್ರಾಮ್ ಚಿನ್ನ ತೆಗೆದಿದ್ದಾರೆ ಅಂತ ಹೇಳಿ ಒಂದು ಸಮಸ್ಯೆ ಇತ್ತು. ಈಗ ಹಾಗಿಲ್ಲ, ಈಗ ಸುಧಾರಣೆ ಆಗಿದೆ. ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತಿನಿಗೂ ನಮಗೆ ಕಿರುಕುಳ ಕೊಡ್ತಾ ಇಲ್ಲ. 2 ವರ್ಷ 3 ವರ್ಷ ಹಿಂದೆ ಅದು ಇತ್ತು. ಅದಕ್ಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೂ ನಾನು ಧನ್ಯತೆ ಹೇಳಲಿಕ್ಕೆ ಇಚ್ಛೆ. ಸರಿ, ಈಗಾಗಲೇ ಕಸ್ಟಮರ್ನ ಬಗ್ಗೆ ಮಾತಾಡಿದ್ವಿ. ಕಸ್ಟಮರ್ ಒಂದು ವ್ಯವಹಾರಗಳಾಗಿರ್ಬೋದು, ಈಗಾಗಲೇ ನೀವು ಏರ್ಪೋರ್ಟ್ಗಳಲ್ಲಿ ನೋಡಿರ್ಬೋದು, ಇಷ್ಟು kg ಚಿನ್ನ ಇವತ್ತು ಅಕ್ರಮ ವಶಪಡಿಸಿಕೊಳ್ಳಲಾಗಿದೆ, ದಿವಸ ಬ್ರೇಕಿಂಗ್ ಬರ್ತಾ ಇರುತ್ತೆ. ಹೌದು, ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯನಾ? ಇದು ಯಾವ ರೀತಿಯಲ್ಲಿ ಕಡಿವಾಣ ಹಾಕ್ಬೋದು? ಇದರಲ್ಲೂ ಬಹಳಷ್ಟು ನೀವು ನೋಡಿದ್ರಿ, ಈಗಿನ ಕೆಲವು ನಗುವಂತ ವ್ಯವಸ್ಥೆಗಳು ಯಾವ ಯಾವ ರೀತಿಯಲ್ಲಿ ಚಿನ್ನಾಭರಣವನ್ನು ಚಿನ್ನವನ್ನು ತರ್ತಾರೆ ಅನ್ನುವಂಥದ್ದು. ಹಾಗಾದ್ರೆ ಇದಕ್ಕೆಲ್ಲ ವ್ಯವಸ್ಥೆಗಳು ಬದಲಾವಣೆ ಮಾಡ್ಲಿಕ್ಕೆ ಆಗುತ್ತಾ ನಿಮ್ಮ ಆಲೋಚನೆ ಪ್ರಕಾರ? ಅಲ್ಲ, ನೀವು ಏರ್ಪೋರ್ಟಲ್ಲಿ ಅವರಿಗೆ ಸರಿಯಾಗಿ ತನಿಖೆ ಮಾಡುವಂಥ ವ್ಯವಸ್ಥೆ ತರಬಹುದು, ತರಲಿಕ್ಕೆ ಆಗೋದಿಲ್ಲ ಅಂತಿಲ್ಲ. ಯಾವುದೇ ಕಾನೂನು ಮಾಡಬೇಕಾದ್ರೆ ನೀವು ಸ್ಟ್ರಿಕ್ಟಾಗಿ ಅದನ್ನು ಕಾನೂನು ಪರಿಪಾಲನೆ ಮಾಡುವಂಥ ಜನರನ್ನು ಹಾಕಿದರೆ ಕಾನೂನಲ್ಲಿ ಯಾವ ಲೋಪದೋಷಗಳು ಬರೋದಿಲ್ಲ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಏರ್ಪೋರ್ಟಿಂದ ಬರಬೇಕಾದ್ರೆ ನೀವು ಅಲ್ಲಿ ಸರಿಯಾಗಿ ಚೆಕಿಂಗ್ ಮಾಡದೆ, ಸರಿಯಾಗಿ ಸ್ಕ್ರೀನಿಂಗ್ ಮಾಡದೆ, ಸರಿಯಾಗಿ ಅವ್ರನ್ನ ಅದರ ಬಗ್ಗೆ ಕೂಲಂಕುಷ ತನಿಖೆ ಮಾಡದೆ ಬಂದರೆ ಮಾತ್ರ ಈ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಟ್ಯಾಕ್ಸ್ ಮತ್ತೊಂದು ದೊಡ್ಡ ಏನಂದ್ರೆ, ಈಗ ಮಂಗಳೂರಲ್ಲಿ ಬಹಳಷ್ಟು ಇಷ್ಟು ಸಿಕ್ತು ಅಷ್ಟು ಸಿಕ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಹೊರದೇಶಗಳ ಒಂದು ಅಲ್ಲಿಯ ಏನು ಚೆಕಿಂಗ್ ಆಗಿರ್ಬೋದು, ಯೂನಿಟ್ಗಳಾಗಿರ್ಬೋದು ಅಲ್ಲಿಯ, ಹಾಗಾದ್ರೆ ಅಲ್ಲಿ ವೈಫಲ್ಯ ಇದೆ ಅನ್ನುವಂಥದ್ದು. ಇಲ್ಲಿ ಮಾತ್ರ ಸಿಗ್ತಾ ಇದೆ, ಇಲ್ಲಿ ಯಾಕೆ ಅದು ಹಾಗೆ ಆಗ್ತಾ ಇದೆ? ಹೊರದೇಶದಲ್ಲಿ ಚಿನ್ನ ಬರಬೇಕಾದ್ರೆ ಅಲ್ಲಿ ಅಷ್ಟು ಚೆಕಿಂಗ್ ಇಲ್ಲ. ಏನು ಸಮಸ್ಯೆ? ಅವರು ಫ್ರೀ ಮಾರ್ಕೆಟ್ ಮಾಡಿದ್ದಾರೆ, ಹೊರದೇಶದಲ್ಲಿ ಇಲ್ಲ. ಅದು ಇಲ್ಲಿ ನಾವು ಬರಬೇಕಾದ್ರೆ ಇಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟೆ ತರಬೇಕಂತ ಉಂಟು. ಆ ಟ್ಯಾಕ್ಸ್ ಅನ್ನು ಅವಾಯ್ಡ್ ಮಾಡಲಿಕ್ಕೆ ಕೆಲವೊಂದು ಲೋಪದೋಷಗಳಿಂದ ಚಿನ್ನ ತರ್ತಾರೆ. ಆದರೆ ನಾನು ಹೇಳೋದ ಪ್ರಕಾರ ಕಾನೂನು ಮಾಡಿದ ಮೇಲೆ ಅದನ್ನು ಕೂಲಂಕುಷ ತನಿಖೆ ಮಾಡಿ ನೀವು ಅಲ್ಲೇ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದರೆ ಸ್ಟ್ರಿಕ್ಟಾಗಿ ಮಾಡಿದರೆ, ಈಗ ನೋಡಿ ಮಂಗಳೂರು ಏರ್ಪೋರ್ಟ್ ಭಾರಿ ಸ್ಟ್ರಿಕ್ಟ್ ಆಗಿದೆ. ಎಷ್ಟೋ ಚಿನ್ನ ಬರುವಂಥದ್ದು ಚಿನ್ನ ಈಗ ಕಮ್ಮಿ ಆಗಿದೆ. ನೀವು ಈ ಥರ ಮಾಡಿದರೆ ಆ ಚಿನ್ನಕ್ಕೆ ನಿಮಗೆ ಡೆಫಿನೆಟ್ ಆಗಿ ಕಸ್ಟಮ್ಸ್ ಡ್ಯೂಟಿ ಅವ್ರು ಕಟ್ಟೆ ತರಬೇಕು. ಅಲ್ಲಿ ಕಸ್ಟಮ್ಸ್ ಡ್ಯೂಟಿ ಕಟ್ಟಿ ತಂದ ಮೇಲೆ ಮತ್ತೆ ಜ್ಯುವೆಲರಿಯಲ್ಲಿ ನೀವು ಕಸ್ಟಮ್ಸ್ ಡ್ಯೂಟಿ ಹಾಕೋದು ದುರದೃಷ್ಟಕರ ಅಲ್ಲ. ಇದು ಅದೇ ಎರಡೆರಡು ಕಸ್ಟಮ್ ಇದು ತಗೋಬೇಕು ಅನ್ನುವಂಥದ್ದು ಎಷ್ಟು ಅದು ಸರಿಯಲ್ಲ. ಯಾಕಂದ್ರೆ ಅವ ತರುವವನು ಯಾವ ಸ್ಥಿತಿಯಲ್ಲಿ ಇರಬೇಕು, ಅದನ್ನು ತಂದವ ಮಾರ್ಕೆಟ್ ಮಾಡುವಂತ ವ್ಯವಸ್ಥೆಗಳು ಎಲ್ಲಿದೆ? ಅಲ್ಲ, ಇಂಥ ಪರಿಸ್ಥಿತಿ ಬಂದ್ರೆ ಇನ್ನು ಜ್ಯುವೆಲರಿಯಲ್ಲಿ ಚಿನ್ನ ಮಾಡ್ಲಿಕ್ಕೇನೆ ಇಲ್ಲ, ಯಾರು ಬರ್ಲಿಕ್ಕಿಲ್ಲ. ಯಾಕಂದರೆ ಈಗ ನಿಮ್ಗೆ 18 ದಿವಸ ಬಂದ್ ಮಾಡಿದ 70,000 ಕೋಟಿ ಕೇಂದ್ರ ಸರ್ಕಾರಕ್ಕೆ ನಷ್ಟ ಆಗಿದೆ. ಈ ನಷ್ಟ ನೀವು ಕಾನೂನು ಯಾವ ರೀತಿಯಾಗಿ ಮಾಡಬೇಕಾದ್ರೆ ಯಾರಿಗೂ ನಷ್ಟ ಆಗದೆ, ಗವರ್ಮೆಂಟಿಗೂ ನಷ್ಟ ಆಗ್ಬಾರ್ದು, ಇಂಡಸ್ಟ್ರಿಗೂ ನಷ್ಟ ಆಗ್ಬಾರ್ದು. ಒಂದು ಹಳೆ ಚಿನ್ನ ರಿಪೇರಿಗೆ ಬಂದು ಸಹ ಅದಕ್ಕೆ ಕಸ್ಟಮ್ಸ್ ಡ್ಯೂಟಿ ಕಟ್ಟಬೇಕಾದ್ರೆ ಯಾವ ರೀತಿಯಲ್ಲಿ ಇದು ಹೇಗೆ ಸಾಧ್ಯ ಉಂಟು? ಹಾಗಾದ್ರೆ ಈಗ ನಮ್ಮಲ್ಲಿ ಚಿನ್ನ ಖರೀದಿ ಮಾಡಿದವರಿಗೆ
ನಾವು ಫ್ರೀಯಾಗಿ ಚಿನ್ನ ರಿಪೇರಿ ಮಾಡಿಕೊಡ್ತೇವೆ ಅಂತ ವ್ಯವಸ್ಥೆನೂ ಸುಧಾ ಇದೆ. ಇದೆ. ಹಾ, ಮತ್ತೆ ಚಿನ್ನ ಈಗ ನಾವು 916 ಈಗ ಫಿಕ್ಸ್, ಅದು ಒಳ್ಳೆ ಗುಣಮಟ್ಟದ ಚಿನ್ನ ನೀವು ಏನು ಸ್ಟ್ರಿಕ್ಟ್ ಮಾಡಿದ್ದೀರಾ, ಇದು ನಮ್ಮ ಜ್ಯುವೆಲರಿ ಇಂಡಸ್ಟ್ರಿಗೆ ನಾವು ಸ್ವಾಗತಾರ್ಹ ಮಾಡ್ತೇವೆ. ಯಾಕಂದ್ರೆ ಯಾರು ಗುಣಮಟ್ಟ ಕೊಡ್ಲಿಲ್ಲ ಅವರಿಗೆ ಶಿಕ್ಷೆ ಆಗ್ಬೇಕು. ಯಾರು ನಿಜವಾಗಿ ಈಗಲೂ ಆಗ್ತಾ ಇದೆ. ಯಾಕಂದ್ರೆ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು, ಚಿನ್ನದ ವ್ಯಾಪಾರಸ್ಥರು ಈಗಲೂ ಹಿಂದಿನ ಒಂದು ಪದ್ಧತಿಗಳನ್ನೇ ಅನುಕರಣೆ ಮಾಡ್ತಾರೆ. 916 ಈ ಒಂದು ವ್ಯವಸ್ಥೆಗಳಿಗೆ ಬದಲಾಗ್ತಾರ ಅಂತ ಅಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ 916 ಚಿನ್ನ ಬಾರಿ ಸ್ಮೂತ್, ಗಟ್ಟಿ ಇಲ್ಲ. ತಕ್ಷಣವೇ 916 ತೆಗೆದುಕೊಂಡು ಹೋಗ್ತಾರೆ, ಒಂದು ತಿಂಗಳಲ್ಲಿ ಕಟ್ ಆಯ್ತು, ಬೆಂಡ್ ಆಯ್ತು, ಇದು ಚಿನ್ನ ಸರಿ ಇಲ್ವಾ ಅಂತ ಒಂದು ಮೆಂಟಾಲಿಟಿ ಈಗ ಗ್ರಾಹಕರದ್ದು. ಆವಾಗ ಅವರೇ ಹೇಳುದು ನಮ್ಗೆ ಸ್ವಲ್ಪ ಮೊದಲಿನ ಟೈಪ್ ಗಟ್ಟಿ ಚಿನ್ನ ಬೇಕು. ಈಗ 916 ಇದ್ರು ಕೆಲವೊಂದು ಜನ 21 ಕ್ಯಾರೆಟ್ ಮಾಡಿಸಿ ತೆಗೆದುಕೊಂಡು ಹೋಗೋರು ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ 916 ಬಂದ್ಮೇಲೆ ಚಿನ್ನದ ವ್ಯಾಪಾರಸ್ಥರಿಗೆ ಇನ್ನೂ ಲಾಭ ಜಾಸ್ತಿ. ಹೇಗೆ ಗೊತ್ತಾ, ಅದು ಒಂದು ವರ್ಷದಲ್ಲಿ ಮತ್ತೆ ಎಕ್ಸ್ಚೇಂಜ್ ಮಾಡಲೇಬೇಕು. ಮೊದಲು ಹಾಗಿಲ್ಲಾಗಿತ್ತು, ಒಂದು ಸರಿ ಚಿನ್ನ ಮಾಡಿದ್ರೆ 5 ವರ್ಷ 10 ವರ್ಷ ಅದು ಚೇಂಜಸ್ ಮಾಡ್ಬೇಕಂತ ಅಗತ್ಯ ಅಷ್ಟು ಸ್ಟ್ರಾಂಗ್ ಇತ್ತು. ಈಗ 916 ಬೇಕು, ನಾನು 916 ಬೇಡ ಅಂತ ಹೇಳಿ ಕೆಲವೊಂದು ಜನರಲ್ಲಿ ಕೆಲವೊಂದು ಅವರು ಯೂಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಬಳೆಗಳು ಬೆಂಡ್ ಆಗೋದು, ಕರಿಮಣಿ ಕಂಟಿ ಕಟ್ಟಾಗೋದು ಡೈಲಿ ಯೂಜ್ಗೆ. ಈಗ ನಮ್ಮ ಹಿಂದೂ ದೇಶದಲ್ಲಿ ಕರಿಮಣಿ ಇಲ್ಲದವರು ಯಾರೇ ಇಲ್ಲ. ಯಾಕಂದ್ರೆ ಈಗ ನೀವು ಗೌರ್ಮೆಂಟ್ ಮೊನ್ನೆ ಒಂದು ಹೇಳ್ತಾ ಇತ್ತು, ಎಲ್ಲ ಟ್ರೇಡಿಂಗ್ ಮಾಡಿದರೆ ಚಿನ್ನದ ಕೆಲಸ ಮಾಡುವಂಥ ನೆಸೆಸಿಟಿನೇ ಇಲ್ಲ. ಆದರೆ ನಾನು ಒಂದು ಹೇಳ್ತೇನೆ, ಕುಶಲಕರ್ಮಿಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೈಯೆಸ್ಟ್ ಇದ್ದಾರೆ. ಒಂದು ಹವಳದ ಕಂಟಿ, ಒಂದು ಕರಿಮಣಿ ಕಂಟಿ ಮಾಡಿಸಬೇಕಾದ್ರೆ ಬಾಂಬೆ, ದಿಲ್ಲಿಯಿಂದ ಬಂದು ನಮ್ಮಲ್ಲಿ ಮಾಡಿಸುವವರಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಂತ ಒಂದು ಕುಶಲಕರ್ಮಿ ಕೆಲಸ ಎಲ್ಲೂ ಆಗುದಿಲ್ಲ. ಒಂದು ನೋಡಿ 5 ಸೈಜ್ ಒಂದು ಬೆರಳದ ಉಂಗಿಲ ಬೇಕಂತ ಹೇಳಿದ್ರೆ ಮಂಗಳೂರಲ್ಲಿ ಎಲ್ಲೂ ಸಿಗ್ಲಿಕ್ಕಿಲ್ಲ, ನೀವು ಆರ್ಡರ್ ಕೊಟ್ಟೇ ಮಾಡಿಸ್ಬೇಕು. ಯಾಕಂದ್ರೆ ಚಿನ್ನದ ಟ್ರೇಡಿಂಗ್ ಹಾಗೆ, ಆ ಚಿನ್ನದ ಟ್ರೇಡಿಂಗಿಗೆ ನೀವು ಯಾವ ಥರ ಕೇಂದ್ರ ಸರ್ಕಾರ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಷ್ಟೇ ನಿಮಗೆ ಟ್ಯಾಕ್ಸ್ ಜಾಸ್ತಿ ಸಿಗ್ತದೆ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ಲಾಭ ಕೇಂದ್ರ ಸರ್ಕಾರಕ್ಕೆ ಲಾಭನೇ. ಇದರಲ್ಲಿ ಬ್ಲ್ಯಾಕ್ ಅನ್ನು ವೈಟ್ ಮಾಡಲಿಕ್ಕೆ ನೀವು ಟ್ಯಾಕ್ಸ್ ಹಾಕಿದ ತಕ್ಷಣ ಬ್ಲ್ಯಾಕ್ ಅನ್ನು ವೈಟ್ ಆಗೋದಿಲ್ಲ, ಇನ್ನೂ ಮತ್ತೆ ಕಮ್ಮಿ ಆಗ್ತದೆ, ಆಟೋಮೆಟಿಕ್ ಕಮ್ಮಿ ಆಗ್ತದೆ. ಕಮ್ಮಿ ಆದ ತಕ್ಷಣ ನಿಮಗೆ ಸರ್ಕಾರಕ್ಕೇನೆ ಅದು ಲಾಸ್. ಯಾಕಂದ್ರೆ ಇಲ್ಲಿ ಚಿನ್ನದಿಂದ ನಿಮಗೆ ಬ್ಲ್ಯಾಕ್ ಆಗ್ತದೆ ಅಂತ ಹೇಳಿ ನಿಮ್ಮ ಒಂದು ಅನಿಸಿಕೆ ಇರ್ಬೋದು. ಆದರೆ ಚಿನ್ನದ ನೋಡಿ, ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಕೇಂದ್ರ ಸರ್ಕಾರಕ್ಕೆ, ಯಾವುದೇ ಒಂದು ಕಷ್ಟದ ಟೈಮಿನಲ್ಲಿ ರಿಯಲಿ ನಮಗೆ ಈಗ ಒಂದು ಅರ್ಧ ಗಂಟೆಯಲ್ಲಿ ಒಂದು 10 ನಿಮಿಷದಲ್ಲಿ ಹಣ ಸಿಗಬೇಕಾದ್ರೆ ಒಂದೇ ಒಂದು ಚಿನ್ನ ನಿಮ್ಮ ಹತ್ರ 10 ಕೋಟಿದ ಜಾಗ ಇದ್ರು ಸುಧಾ ಅದು ಆವಾಗ ತಕ್ಷಣಕ್ಕೆ ನಿಮ್ಗೆ ಹಣ ಸಿಗೋದಿಲ್ಲ. ಅಂತಹ ಒಂದು ಫೀಲ್ಡ್ ಇರಬೇಕಾದ್ರೆ ಈ ಬಡ ಮತ್ತೆ ಮಾಧ್ಯಮ ವರ್ಗದವರಿಗೆ ಏನಾದರೂ ಕಷ್ಟ ಬಂದು ಒಂದು ಚಿನ್ನದ ಉಂಗಿಲಾದ್ರೂ ಒಂದು ಅಡವಿಟ್ಟು ತಾಬಡ್ತು ಚಿನ್ನ ನಿಮ್ಗೆ ಹಣ ಸಿಗಬೇಕಾದ್ರೆ ಇದೊಂದು ಒಳ್ಳೆ ಮಾರ್ಗ. ಇಂಥ ಇಂಡಸ್ಟ್ರಿಗೆ ಸರ್ಕಾರದ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಯಾಕಂದ್ರೆ ಯಾವುದೇ ಒಂದು ರೂಪದಲ್ಲಿ ಈಗ ನಿಮ್ಗೆ ಅರ್ಜೆಂಟ್ ಒಂದು ಎಮರ್ಜೆನ್ಸಿಗೆ ಒಬ್ಬರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ, ಅವರಿಗೆ ಅಲ್ಲಿ ಹಾಸ್ಪಿಟ್ಲಿಗೆ ಹಣ ಕೊಡ್ಲಿಕ್ಕೆ ಉಂಟು, ನಿಮಗೆ ಹಣ ಸಿಗಬೇಕಾದ್ರೆ ಸಡನ್ಲಿ ನೀವು ಹೋಗಿ ಒಂದು ಗೋಲ್ಡ್ ಎಲ್ಲಿ ಇಟ್ಟರು ಸುಧಾ ನಿಮ್ಗೆ ಹಣ ಸಿಕ್ಕುವುದು ಅದೇ ಒಂದು ದೊಡ್ಡ ಇಂಡಸ್ಟ್ರಿ. ಅಂಥ ಇಂಡಸ್ಟ್ರಿಗೆ ನೀವು ಕಾನೂನುಗಳು ತಂದು ಅದನ್ನು ಧಕ್ಕೆ ತರುವಂತ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಹೇಳಲಿಕ್ಕೆ ಇಚ್ಛೆ. ಅಲ್ಲ, ಇಲ್ಲಿ ಏನಂದ್ರೆ ಬಡವರನ್ನು ನೆಗ್ಲೆಕ್ಟ್ ಮಾಡುವಂತ ವ್ಯವಸ್ಥೆಗಳನ್ನೇ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಬಡವರಿಗೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ. ಬಡವರು ಇದರಲ್ಲಿ ಬ್ಲ್ಯಾಕ್ ಮನಿಯಲ್ಲಿ ತೊಡಗಿಸಿಕೊಳ್ಳೋದಿಲ್ಲ. ಎಲ್ಲ ಒಂದ್ ಕಡೆಯಲ್ಲಿ ನೀವು ಆಚೆಯಿಂದ ಖರೀದಿ ಮಾಡೋದಕ್ಕೆ ಹಿಡಿತ ಮಾಡಿಕೊಂಡು ಈಚೆಯಿಂದ ಬ್ಲ್ಯಾಕ್ ಮನಿಯನ್ನು ನೀವು ವೈಟ್ ಮನಿ ಮಾಡಿ ಅನ್ನುವಂಥದ್ದು ಅವಕಾಶ ಕೊಡುತ್ತಾ ಬೇರೆ ಯಾವುದಕ್ಕೂ ಯೂಸ್ ಮಾಡ್ಕೊಳ್ಳಿ, ಚಿನ್ನ ಖರೀದಿ ಮಾಡಬೇಡಿ, ಚಿನ್ನದ ಒಂದು ಕಡೆಯಲ್ಲಿ ಕೊರತೆ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಚಿನ್ನದ ಕೊರತೆ ಇದೆ, ಚಿನ್ನ ಅಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ಗ್ರಾಹಕರು ಹೆಚ್ಚಾಗ್ತಾ ಇದ್ದಾರೆ, ಚಿನ್ನದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಏನಾಗಿದೆ ಅಂತ ಹೇಳಿದ್ರೆ ಆಕ್ಚುಲಿ ದೇಶ ಭದ್ರತೆ ಬೇಕಾದ್ರೆ ಚಿನ್ನ ಖರೀದಿ ಬೇಕೇ ಬೇಕು. ಈಗ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸುಧಾ ನೀವು ಈಗ ಚಿನ್ನದ ಬಾಂಡ್ ಮಾಡಿದಿರಿ. ಯಾಕೆ ಮಾಡಿದಿರಿ? ಚಿನ್ನದ ಬಾಂಡ್ ಮುಖಾಂತರ ದೇಶ ಭದ್ರತೆ. ದೇವಸ್ಥಾನದಲ್ಲಿ ಚಿನ್ನ ಇದ್ದು ಸುಧಾ ನೀವು ಚಿನ್ನ ಇಲ್ಲಿಟ್ಟು ಇಂಟ್ರೆಸ್ಟ್ ತಗೋಬಹುದು. ಹಾಗಿದ್ದಾಗ ಇಡೀ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಚಿನ್ನದಲ್ಲಿ ಇಂಪಾರ್ಟೆಂಟ್ ಇದೆ. ಚಿನ್ನದ ಮೇಲೆ ನೀವು ಅಷ್ಟು ಈಸಿ ಆಗ್ತದೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ನಾವು ಎಷ್ಟು ನೀವು ಇಂಪ್ರೂವ್ಮೆಂಟ್ಸ್ ಮಾಡಿಸ್ತೀರಾ ಅಷ್ಟೇ ನಿಮಗೆ ಲಾಭ ಇದೆ. ಹಾಗಾದ್ರೆ ತಾವು ಹೇಳ್ತಿರುವಂತದ್ದು ಇನ್ನೂ ಗಗನ ಕುಸುಮ ಆಗತ್ತೆ ಹಾಗಾದ್ರೆ ಚಿನ್ನ ಅನ್ನುವಂಥದ್ದು. ಹಾಗೆ ಆಗತ್ತೆ ಗಗನ. ಯಾಕಂದ್ರೆ ಪಾಪದವರಿಗೆ ಒಂದು ಮದುವೆ ಮಾಡ್ಬೇಕಾದ್ರೆ ಈಗ ಕೇಂದ್ರ ಸರ್ಕಾರದ ಒಂದು ಮಾಹಿತಿ ಏನಿದೆ ಅಂತ ಹೇಳಿದ್ರೆ
ಚಿನ್ನ ಖರೀದಿ ಮಾಡೋರು ಬಹಳ ಶ್ರೀಮಂತರು, ಬೇರೆ ಬಡವರ್ಗದವರು ಇಲ್ಲ ಅಂತೇಳಿ, ಅದು ಸುಳ್ಳು. ಯಾಕೆ ಬಡವರ್ಗದವರು ಸುಧಾ ದೊಡ್ಡವರು ಒಂದು 10 ಲಕ್ಷದ ಚಿನ್ನ ತೆಗಿಬೇಕಾದ್ರೆ ಇವರು ಒಂದು 5,000 ರೂಪಾಯಿದ ಚಿನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ಯಾವುದೇ ಒಂದು ಮದುವೆ ಸಮಾರಂಭದಲ್ಲಿ ಎಂಥ ಬಡ ಹುಡುಗಿ ಆಗ್ಲಿ ಯಾರೇ ಆಗ್ಲಿ ಒಂದು ಕರಿಮಣಿ ಕಂಠಿ ಇಲ್ಲದೆ, ಒಂದು ಒಡ್ಡಿ ಉಂಗುರ ಇಲ್ಲದೆ ಮದುವೆ ಆಗುವಂತ ವ್ಯವಸ್ಥೆಯೇ ಇಲ್ಲ. ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಅದು ವ್ಯವಸ್ಥೆಯೇ ಇಲ್ಲ. ಅಂತ ವ್ಯವಸ್ಥೆ ಇದ್ದಾಗ ನೀವು ಯಾವುದೇ ಒಂದು ಕಾನೂನು ತಂದಾಗ ಅದನ್ನು ಆಲೋಚನೆ ಮಾಡಿ ಅದರ ಬಗ್ಗೆ ಸ್ಟಡಿ ಮಾಡಿ, ನಾನು ಈಗಲೂ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ಈಗಲೂ ನಿಮಗೆ ಅವಕಾಶ ಇದೆ. ನೀವು ಈಗ ತಂದಂತಹ ಕಾನೂನನ್ನು ಕೂಲಂಕುಷವಾಗಿ ತನಿಖೆ ಮಾಡಿ, ಆ ತನಿಖೆ ಮಾಡಿ ಯಾವ ಜನರಿಗೆ ಯಾರಿಗೆ ಅದರಿಂದ ತೊಂದರೆ ಆಗ್ತದೆ ಅದನ್ನು ನೀವು ಸಡಿಲು ಮಾಡಿ. ಅದು ಆ್ಯಕ್ಚುಲಿ ಕೇಂದ್ರ ಸರ್ಕಾರ ಮಾಡ್ತಾರೆ ಅಂತೇಳಿ ಭರವಸೆ ಕೊಟ್ಟಿದೆ, ಅದು ಮಾಡ್ತಾರೆ 100%. ಯಾಕಂದರೆ ಇದು ಬಡವರದ್ದು ಇಂಡಸ್ಟ್ರಿ ಅಲ್ಲ, ಮಧ್ಯಮ ವರ್ಗದ ಇಂಡಸ್ಟ್ರಿ ಅಲ್ಲ, ಶ್ರೀಮಂತ ಇಂಡಸ್ಟ್ರಿ ಪ್ರತಿಯೊಬ್ಬರಿಗೆ ಬೇಕು. ಮತ್ತು ಕಷ್ಟದ ಟೈಮ್ನಲ್ಲಿ ಬಡವರಿಗೆ ನಿಜವಾದ ಒಂದು ಹಣ ಸಿಗುವಂತ ಒಂದು ವಸ್ತು ಅಂತ ಚಿನ್ನ. ಹೌದು, ನಾನು ಇದನ್ನು ಮುದ್ದಾಂ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸರಿ ಎಸ್, ನಿಮ್ ಜೊತೆ ಮತ್ತಷ್ಟು ಮಾತು ಮುಂದುವರಿಸ್ತೇನೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್ ವೀಕ್ಷಕರೇ, ಮತ್ತೆ ಬರ್ತೀನಿ, ಎಲ್ಲೋ ಹೋಗಬೇಡಿ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಚಿನ್ನದ ಬಗ್ಗೆ ಮಾತಾಡ್ತಿದ್ವಿ, ಚಿನ್ನದ ಬೆಲೆ ಯಾವ ರೀತಿಯಲ್ಲಿ ಗಗನ ಕುಸುಮ ಆಗತ್ತಾ ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ವಿ. ಹಾಗೆಯೇ ಪ್ಯಾನ್ ಕಾರ್ಡ್ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಚಿನ್ನ ಖರೀದಿಗೆ ಕುತ್ತಾಗತ್ತಾ ಅನ್ನುವಂಥದ್ದು ಮಾತಾಡಿದ್ವಿ. ಇದರ ಬಗ್ಗೆ ಬಹಳಷ್ಟು ವಿರೋಧಗಳು ವ್ಯಕ್ತಪಡಿಸಿದ್ರು, ವರ್ತಕರು ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿ ಧರಣಿಯನ್ನು ಮಾಡಿದ್ರು. 8 ದಿವಸಗಳ ಕಾಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಧರಣಿಯನ್ನು ಮಾಡಿದ್ರು. ಬಹಳಷ್ಟು ಕೋಟಿ ಕೇಂದ್ರ ಸರ್ಕಾರಕ್ಕೆ ನಷ್ಟವೂ ಆಗಿದೆ. ಆದರೆ ಇದರಿಂದ ಏನು ಬದಲಾವಣೆ ಆಯಿತು ಅನ್ನುವಂಥದ್ರ ಬಗ್ಗೆ ಮಾತಾಡಬೇಕು. ಎಸ್, ಈಗಾಗಲೇ ನೀವು ಧರಣಿ ಮಾಡಿದ್ದೀರಿ, ಅದರ ಬಗ್ಗೆ 8 ದಿವಸಗಳ ಕಾಲ ಬಹಳಷ್ಟು ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದ್ರಿ. ಈ ಒಗ್ಗಟ್ಟಿನ ಪ್ರದರ್ಶನ ಆವತ್ತಿಗೆ ಮಾತ್ರ ಸೀಮಿತ ಆಯ್ತಾ? ಇದರಿಂದ ಏನು ಡೆಡ್ ಎಂಡ್ ಏನು ಸಿಕ್ತು ನಿಮಗೆ? ಇದರಲ್ಲಿ ಬದಲಾವಣೆ ಆಯ್ತಾ? ಪ್ಯಾನ್ ಕಾರ್ಡ್ ಅಲ್ಲಿ 2 ಲಕ್ಷ ಅನ್ನುವಂಥದ್ದು ಅಥವಾ 5 ಲಕ್ಷಕ್ಕೆ ಟಾರ್ಗೆಟ್ ಮಾಡಿದ್ರಾ? ಏನು ಬದಲಾವಣೆ ಆಯಿತು? ಹಾಗಾದ್ರೆ ಈಗ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟಿದೆ. ಕೇಂದ್ರ ಸರ್ಕಾರ ಹತ್ರ ನಾವು ಫೈನಾನ್ಸ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ ಹತ್ರ ಡಿಸ್ಕಷನ್ ಮಾಡಿ ನಮ್ಮ ಇಂಡಸ್ಟ್ರಿಯಲ್ಲಿ ಏನೇನು ತೊಂದರೆಗಳಿದೆ ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಈಗ ಒಂದು ಆರ್ಥಿಕ ಸಮಿತಿ ಅಂತ ಮಾಡ್ತಾ ಇದ್ದಾರೆ. ಒಂದು 4 ಜನರದ್ದು ಆರ್ಥಿಕ ಸಮಿತಿ ಮಾಡಿ ಅದರಲ್ಲಿ ಇಟ್ಕೊಂಡು ಕೆಲವೊಂದು ಬದಲಾವಣೆಗಳನ್ನು ಮಾಡಲಿಕ್ಕೆ ಆಲ್ರೆಡಿ ಡಿಸೈಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಬದಲಾವಣೆಗಳು ಬದಲಾವಣೆ 2 ಲಕ್ಷದಿಂದ 5 ಲಕ್ಷ ಮಾಡಬಹುದು. ಹಾಗಾದ್ರೆ ಅಂತ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ನಾವು ಅಲ್ಲಿ ರಿಯಾಲಿಟಿ ಹೇಳಿದ್ದು, ಆ ಬಡ ಹುಡುಗಿಯವರಿಗೆ ಒಂದು ಚಿನ್ನ ಖರೀದಿ ಬಂದಾಗ ಅಲ್ಲಿ ಅವ್ರ ಹತ್ರ ಯಾರ ಹತ್ರ ಪ್ಯಾನ್ ನಂಬರ್ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅಂಗಡಿಯವರು ಅವರಿಗೆ ನಾವು ಚಿನ್ನ ಕೊಡುವುದಿಲ್ಲ ಅಂತ ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅದು ರಿಯಲ್ ಆಗಿ ಗವರ್ಮೆಂಟಿಗೆ ಮನವರಿಕೆ ಆಗಿದೆ. ಯಾಕಂದರೆ ಇಷ್ಟು ದಿವಸ ಮನವರಿಕೆ ಆಗಲಿಲ್ಲಾಗಿತ್ತು. ಮೊನ್ನೆ ಒಂದು 2-3 ದಿವಸದ ಒಂದು ಬೆಳವಣಿಗೆಯಲ್ಲಿ ನೋಡಿದರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅವರಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಮನವರಿಕೆ ಆಗಿದೆ. ಯಾಕಂದರೆ ಯಾವುದೇ ಒಂದು ಇಂಡಸ್ಟ್ರಿ ಏನು ತೊಂದರೆ ಇಲ್ಲದಿದ್ರೆ 1-2 ದಿವಸ ಬಂದ್ ಮಾಡ್ತಾ ಇದ್ರು. ಇವರು 18 ದಿವಸ ಒಂದು ಬಂದ್ ಮಾಡಬೇಕಾದ್ರೆ ಬಹಳಷ್ಟು ಗಂಭೀರವಾದ ವಿಷಯ ಅಂತ ತೆಗೆದುಕೊಂಡು ಅದಕ್ಕೆ ಒಂದು ಸಮಿತಿ ಮಾಡಿ ಆ ಸಮಿತಿಯಲ್ಲಿ ಇಟ್ಕೊಂಡು ಮತ್ತೆ ಈ ಕಸ್ಟಮ್ಸ್ ಡ್ಯೂಟಿಯಲ್ಲಿ ಸುಧಾ ಕೆಲವೊಂದು ಅವರ ಅಧಿಕಾರವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಬಂದು ಹ್ಯಾರಾಸ್ಮೆಂಟ್ ಮಾಡೋದು, ರೇಡ್ ಮಾಡೋದು, ಇದೆಲ್ಲ ಕಮ್ಮಿ ಮಾಡ್ತಾರೆ. ಮತ್ತೆ ಹಳೆ ಗೋಲ್ಡ್ದು ರಿಪೇರಿ ಬಂದಾಗ ಅದಕ್ಕೆ ಕಸ್ಟಮ್ಸ್ ಡ್ಯೂಟಿ ಇಲ್ಲ ಅದು ಮಾಡ್ತಾ ಇದ್ದಾರೆ. ಅದು ಸ್ವಾಗತಾರ್ಹ. ಹಾಗೆ ಮತ್ತೆ ವಾಲಂಟರಿ ಆಗಿ ನೀವು ಆ ಟ್ಯಾಕ್ಸನ್ನು ಯಾರು 6 ಕೋಟಿಗಿಂತ ಮೇಲೆ ಟರ್ನ್ ಓವರ್ ಇದೆ ಅವರು ವಾಲಂಟರಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಮ್ಮದೇನು ಫೋರ್ಸ್ ಇಲ್ಲ, ಅದೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಮಾಡಿದ 18 ದಿವಸ ಸ್ಟ್ರೈಕ್ನಲ್ಲಿ ಗವರ್ಮೆಂಟಿಗೆ ಏನೇನು ತೊಂದರೆಗಳಿದೆ ಅಂತ ಹೇಳಿ ಮನವರಿಕೆ ಆಗಿದೆ, ಬಿಸಿ ಮುಟ್ಟಿದೆ. ಇನ್ನೊಂದು ಏನಂತ ಹೇಳಿದ್ರೆ, ಇನ್ನೊಂದು ಖುಷಿ ಸಂಗತಿ ಏನಂತ ಹೇಳಿದ್ರೆ, ಅವರ ಮನೆಯಲ್ಲಿ ಅವರ ಹೆಣ್ಮಕ್ಳು ಸುಧಾ ಅವರಿಗೆ ಹೇಳ್ತಾ ಇದ್ದಾರೆ. ಮಂತ್ರಿಗಳ ಮನೆಯಲ್ಲೋ ಹೆಣ್ಮಕ್ಳಿದ್ದಾರೆ, ಅವರು ಚಿನ್ನ ಪ್ರಿಯರೇ, ಖರೀದಿ ಮಾಡ್ತಾರೆ. ಅವರಿಗೂ ಈ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಗೊತ್ತಾಗಲೇಬೇಕು. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಈ ಚಿನ್ನದ ವಿಷಯದಲ್ಲಿ ಅವರಿಗೂ ಇವನ್ ನಮ್ಮ ಜೇಟ್ಲಿ ಅವರಿಗೆ ಸಾಹೇಬರಿಗೆ ಸುಧಾ ಮತ್ತೆ ನಮ್ಮ ಪ್ರಧಾನಮಂತ್ರಿ ಸುಧಾ ಅವರಿಗೂ ಅವರು ಹೆಣ್ಮಕ್ಳು ಮನವರಿಕೆ ಮಾಡಿದ್ದಾರೆ. ಯಾಕಂದ್ರೆ ಸಮಸ್ಯೆ ಇದು ಜನರ ಸಮಸ್ಯೆ ಅಲ್ಲ, ಇದು ನಾಳೆ ನಮಗೂ ಸಮಸ್ಯೆ ಬರ್ತದೆ. ಯಾಕಂದ್ರೆ ನಾವೊಂದು ಯಾವುದೇ ಒಂದು ಹಣ ಇದ್ದಾಗ ಅದನ್ನ ಚಿನ್ನದ ರೂಪದಲ್ಲಿ ಇಡಬೇಕಾದ್ರೆ ನಾವು ಚಿನ್ನ ಖರೀದಿ ಮಾಡಲೇಬೇಕು. ಯಾಕಂದ್ರೆ
ಚಿನ್ನದ ರೂಪದಲ್ಲಿ ಇಟ್ಟಾಗ ನಮ್ಮ ಕಷ್ಟದ ಟೈಮ್ನಲ್ಲಿ ಯಾವಾಗಲೂ ಅದರಿಂದ ನಮ್ಗೆ ಉಪಯೋಗ ಆಗ್ತದೆ ಅಂತ ಹೇಳಿ ಅವರು ಮನವರಿಕೆ ಮಾಡಿದ್ದಾರೆ. ಅದರಿಂದ ಈಗ 18 ದಿವಸ ನಾವು ಏನು ಮಾಡಿದ್ದು ಅದಕ್ಕೆ ನಮಗೆ ಕರೆಕ್ಟಾಗಿ ಡಿಸಿಷನ್ ಆಗ್ತಾ ಇಲ್ಲ. ಇದೆ. ನೀವು ಹೇಳಿದಂತ ಈ ಎಲ್ಲಾ ನಿರ್ಧಾರಗಳು ಯಾವಾಗ ಹೊರಗೆ ಬೀಳ್ಬಹುದು, ಯಾವ ರೀತಿಯಲ್ಲಿ ಯಾವಾಗ ಅನುಷ್ಠಾನ ಆಗಬಹುದು ಅನ್ನುವಂಥದ್ದು ವಿದಿನ್ನೇ ನನ್ನ ಗಮನಕ್ಕೆ ಬಂದ ಪ್ರಕಾರ ವಿದಿನ್ 10 ಡೇಸಲ್ಲಿ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಆಗುವಂಥ ನಿರ್ಧಾರ ಕೇಂದ್ರ ಸರ್ಕಾರ ಮಾಡ್ತದೆ. ನಮ್ಮ ಟೋಟಲಿ ಜ್ಯುವೆಲರಿ ಇಂಡಸ್ಟ್ರಿಯಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವನ್ನು ಹೇಳ್ತೇವೆ. ಯಾಕೆಂದರೆ ಅವರು ಭರವಸೆ ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ಸಮಿತಿ ಮಾಡ್ತಾ ಇದ್ದಾರೆ. ಸಮಿತಿಯಿಂದ ಏನು ನಿರ್ಧಾರ ತೆಗೆದುಕೊಳ್ತದೆ, ಯಾಕೆ ಸಮಿತಿಯಲ್ಲಿ ನಮ್ಮ ಜ್ಯುವೆಲರಿ ಪ್ರಾಕ್ಟಿಕಲಿ ಯಾರಿದ್ದಾರೆ, ಯಾರು ಕೆಲಸ ಮಾಡ್ತಾರೆ, ಯಾರು ಅದ ಜ್ಯುವೆಲರಿ ಇಂಡಸ್ಟ್ರಿಯಲ್ಲಿ ಇದ್ದವರು ಇದ್ದಾರೆ ಅದರಲ್ಲಿ. ಹಾಗಾಗಿ ಅವರಿಗೂ ಮನವರಿಕೆ ಆಗ್ತದೆ. ಹೀಗಾಗಿ ನಮ್ಮ ಸಮಸ್ಯೆಗಳು ಎಲ್ಲವೂ ಸರಿಯಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈಗಾಗಲೇ ನೀವು ಪ್ರತಿಭಟನೆ 18 ದಿವಸಗಳ ಕಾಲ ಮಾಡಿದ್ರಿ. ಮದುವೆ ಆಗುವವರಿಗೆ ಮದುವೆಯ ದಿವಸಗಳಲ್ಲಿ ಚಿನ್ನ ಇಲ್ಲದಂತ ವ್ಯವಸ್ಥೆಗಳು ಮುಂದಾಯಿತು, ಒಂದು ಸಮಸ್ಯೆ ಅಂತ ಅನಿಸ್ತು. ಆವಾಗಲೂ ಹಿಡಿ ಶಾಪ ಹಾಕುವಂತ ವ್ಯವಸ್ಥೆಗಳಿಗೆ ಮುಂದೆ ಸರ್ಕಾರಕ್ಕಾಗಿರ್ಬೋದು ಅಥವಾ ಚಿನ್ನದ ವ್ಯಾಪಾರಿಗಳಾಗಿರ್ಬೋದು. ತಾವು ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದು 18 ದಿವಸಗಳಲ್ಲಿ ಆದಂತ ಜನರಿಗೆ ಆಗುವ ಸಮಸ್ಯೆಗಳಿಗೆ ನೀವು ಹೋರಾಟ ಮಾಡಿದ್ರಿ, ಸರಿ. ಆದ್ರೆ ಕೆಲವರಿಗೆ ಅವಿದ್ಯಾವಂತರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಇವರು ಹೇಳುವಂಥದ್ದು ಚಿನ್ನದ ವ್ಯಾಪಾರಿಗಳಿಗೆ ಲಾಭ ಆಗ್ತಿಲ್ಲ, ಅದಕ್ಕೆ ಹೋರಾಟ ಮಾಡ್ತಾರೆ ಅಂತ ಅವರ ಒಂದು ಕಲ್ಪನೆ. ಈ ಕಲ್ಪನೆಗೆ ಈ 18 ದಿವಸಗಳಲ್ಲಿ ಆದಂತ ಮದುವೆಗಳಿಗೆ ಬಹಳಷ್ಟು ತೊಂದರೆ ಆಗಿದೆ. ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ವರ್ತಕರ ಒಂದು ವೇದನೆಯಿಂದ ವ್ಯಾಪಾರಿಗಳು ಪರದಾಡುವಂತ ವ್ಯವಸ್ಥೆಗಳಿಗೆ ಆಯ್ತು. ಆಕ್ಚುಲಿ ವರ್ತಕರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆ್ಯಕ್ಚುಲಿ ನಿಮ್ಮಿಂದ ನಾವು ಕಲೆಕ್ಟ್ ಮಾಡಿ ಕೊಟ್ಟದ್ದು, ಇದರಲ್ಲಿ ನಮಗೇನು ಲಾಭ ಇಲ್ಲ. ನಾವು ಗೌರ್ಮೆಂಟಿಗೆ ನಿಮ್ಮಿಂದ ಕಲೆಕ್ಟ್ ಮಾಡಿಕೊಡು, ಆದರೆ ಕೊನೆಯಲ್ಲಿ ಹೊರೆ ಆಗೋದು ನಿಮಗೋಸ್ಕರ ನಾವು 18 ದಿವಸ ಸ್ಟ್ರೈಕ್ ಮಾಡಿದ್ದೇವೆ ಹೊರತು ನಿಮ್ಮ ಮದುವೆ ಸಮಾರಂಭಗಳಿಗೆ ತೊಂದರೆ ಆಗಬೇಕನ್ನುವಂಥ ಭಾವನೆಯಿಂದ ನಾವು ಮಾಡಲಿಲ್ಲ. ದಯಮಾಡಿ ನಮ್ಮಿಂದ ನಿಮ್ಗೆ ಏನಾದರೂ ತೊಂದರೆ ಅದನ್ನು ನಮ್ಮನ್ನು ಕ್ಷಮಿಸಿ. ಯಾಕಂದರೆ ಇದು ಒಂದ್ಸರಿ ಕಾನೂನು ತಂದರೆ ಒಂದು ಈಗ ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ಇದ್ದಾಗ ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಇತ್ತು. ಇದು ಎಕ್ಸೈಸ್ ಡ್ಯೂಟಿ ಬಂದರೆ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂದರೆ ಅದೇ ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಇನ್ನೂ ಬರ್ತದಾ? ಆದರೆ ಮೊನ್ನೆ ಜೇಟ್ಲಿ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ, ಅಂಥವೆಲ್ಲ ಏನು ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಬರೋದಿಲ್ಲ, ನೀವು ಯಾವುದಕ್ಕೆ ಹೆದರಬೇಡಿ, ನಿಮ್ಮೊಟ್ಟಿಗೆ ಗೌರ್ಮೆಂಟ್ ಇದೆ ಅಂತ ಹೇಳಿದಾಗ ನಾವು ತಾಬಡ್ತೋ ಸ್ಟ್ರೈಕನ್ನು ಬಂದ್ ಮಾಡಿದೆ. ಹಾಗಾಗಿ ಗ್ರಾಹಕರಿಗೆ ನಮ್ಮಿಂದ ಏನಾದರೂ ತೊಂದರೆ ಆಗಿದೆ. ಯಾಕೆಂದ್ರೆ ಕೆಲವೊಂದು ಕಷ್ಟ ಟೈಮ್ ಚಿನ್ನ ಮಾರ್ಲಿಕ್ಕೆ ಬರ್ತಾರೆ, ಅವಾಗ ಸುಧಾ ಅಂಗಡಿಯವರಿಲ್ಲ, ಏನು ಮಾಡೋದು ಅವ್ರು ಪರದಾಟ, ಅಂತ ಪರಿಸ್ಥಿತಿ ಆಗಿದೆ. ಇನ್ನು ಮುಂದೆ ಈ ಥರ ಪರಿಸ್ಥಿತಿ ಬರೋದಿಲ್ಲ. ಕೇಂದ್ರ ಸರ್ಕಾರ ಇದಕ್ಕೆ ಕರೆಕ್ಟಾಗಿ ಗಮನ ಹರಿಸಿ ಗ್ರಾಹಕರಿಗೂ ತೊಂದರೆ ಆಗಬಾರ್ದು ಮತ್ತು ಮಾಲಕರಿಗೂ ತೊಂದರೆ ಆಗಬಾರ್ದಂಥ ಒಂದು ರೀತಿಯಲ್ಲಿ ಅವರೊಂದು ಅಮೆಂಡ್ಮೆಂಟ್ ಮಾಡಬೇಕು. ಈ ಸ್ಪಂದನ ಚಾನೆಲ್ ಮುಖಾಂತರ ನಾನೊಂದು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದರ ಬಗ್ಗೆ ಇಲ್ಲಿಯ ಶಾಸಕರು ಮತ್ತು ಇಲ್ಲಿಯ MLCಗಳು, ಇಲ್ಲಿಯ ಮಿನಿಸ್ಟ್ರುಗಳು ಅದರ ಬಗ್ಗೆ ಒಂದು ಸ್ಟಡಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಒಂದು ಮನವಿಯನ್ನು ಕೊಟ್ಟು ಇದನ್ನು ವರದಿಯನ್ನು ಸಲ್ಲಿಸಿ ಅದನ್ನು ತಾಪಡ್ತಾಬೇಕು, ಅದನ್ನು ಚಾಲನೆಯಲ್ಲಿ ತರಬೇಕಂತ ಹೇಳಿ ಎಲ್ಲ ನಮ್ಮ ಇಲ್ಲಿ ಉಸ್ತುವಾರಿ ಸಚಿವರು ಆಗಲಿ, ಎಲ್ಲ MLA ಆಗಲಿ, MP ಆಗಲಿ, ಎಲ್ಲರಿಗೂ ನಾನು ಒಂದು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರಿ, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಸ್ಟುಡಿಯೋಗೆ ಬಂದ್ರಿ. ಬಹಳಷ್ಟು ಆತ್ಮೀಯವಾಗಿ ಮಾತಾಡಿ ಎಲ್ಲ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸ್ಪಂದನ ಚಾನಲ್ ನಮಸ್ಕಾರ. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಯಾವ ರೀತಿಯಲ್ಲಿ ಚಿನ್ನದ ವ್ಯಾಪಾರ ಮಾಡುವಂಥ ವ್ಯವಸ್ಥೆಗಳಿಗೆ ಅಥವಾ ಚಿನ್ನ ಖರೀದಿ ಮಾಡುವವರಿಗೆ ಪ್ಯಾನ್ ಕಾರ್ಡ್ ಅನ್ನುವಂಥದ್ದು ಕುತ್ತಾಗತ್ತಾ ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ವಿ. ಈಗಾಗಲೇ 2 ಲಕ್ಷ ಇದ್ದದ್ದು ಬದಲಾವಣೆ ಆಗುತ್ತೆ, 5 ಲಕ್ಷಕ್ಕೆ ಒಂದು ಬದಲಾವಣೆ ತರಬಹುದು ಅನ್ನುವಂಥದ್ದು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ವಿ ಅನ್ನುವಂಥದ್ದು. 10 ದಿವಸಗಳ ಕಾಲದಲ್ಲಿ ಇದು ಅನುಷ್ಠಾನ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಹೇಳಿಕೆಯನ್ನು ನೀಡಿದರು. ಏನಾಗಲಿ ಮುಂದಿನ ದಿನಗಳಲ್ಲಿ ಚಿನ್ನ ಖರೀದಿ ಮಾಡುವವರಿಗೆ ಒಂದು ಒಳ್ಳೆಯ ದಿನಗಳು ಬರ್ತಾ ಇದೆ, ಖರೀದಿ ಮಾಡ್ಬೋದು, ಯಾವುದೇ ಒಂದು ಅಡ್ಡಿ ಆತಂಕಗಳು ಇಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಇವರು ಹೇಳಿದಂಥ ಹೇಳಿಕೆ. ಎಸ್, ಇದಿತ್ತು ಇವತ್ತಿನ ವಿಶೇಷ. ನಾಳೆ ಇದೇ ಸಂದರ್ಭಕ್ಕೆ ಇದೇ ಸಮಯದಲ್ಲಿ ಭೇಟಿಯಾಗ್ತೀನಿ. ನಿರಂತರ ಸುದ್ದಿ, ಮಾಹಿತಿ, ಮನರಂಜನೆಗೆ ನೋಡ್ತಾ ಇರಿ ಸ್ಪಂದನ.